Hare Krishna, Krishna, Hare Hare Krishna, Krishna, Krishna Krishna Hare Hare, Krishna Krishna Krishna, Krishna, Hare Hare Hare, Hare, Hare Rama, Hare Rama, Hare Hare Rama, Rama, Hare Hare Rama, Rama, Rama Rama, Hare Hare. Rama Rama Rama, Rama, Hare Hare. Hare. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಪ್ರಭುಜಿ. ಹರೇ ಪ್ರಣಾಮ ಕೃಷ್ಣ. ಪ್ರಭುಜಿ. ಹರೇ ಕೃಷ್ಣ. ನಾ ಕಾಮಯತ್ ನ ತದಪಿ ಅಸ್ಯ ಕ್ವಚಿನ್ ನಾಯತ್ರ ಕರಾಂಬುಜಾಸವ ಮಹಾತ್ಮತರ್ಹೃದಯಾನ್ ಮುಖೋಚಿತೋ ವಿಧ್ವಸ್ಸ ಕರ್ಣಾಯುತ ಏಷ ಮೇ ವರಾನ್. ಭಾವಾರ್ಥ: ನಾ ಕಾಮಯೇ. ಹರೇ ಕೃಷ್ಣ. ರಿಪೀಟ್ ಮಾಡಿ. ನಾ ಕಾಮಯೇ, ಬಯಸುವುದಿಲ್ಲ. ಬಯಸುವುದಿಲ್ಲ. ನಾಥ, ನಾಥ, ಓ ಸ್ವಾಮಿಯೇ. ಓ ಓ ಸ್ವಾಮಿ, ಸ್ವಾಮಿಯೇ, ತತ್, ತತ್, ಅದನ್ನು, ಅದನ್ನು, ಅಪಿ ಕೂಡ, ಅಪಿ ಕೂಡ, ಆಂ, ಅಹಂ, ನಾನು, ಕ್ವಚಿತ್, ಕ್ವಚಿನ್, ಯಾವುದೇ ಸಮಯದಲ್ಲೂ, ಯಾವುದೇ, ನಾ ಇಲ್ಲವು, ನಾ ಯತ್ರ, ಯತ್ರ, ಎಲ್ಲಿ, ಇಲ್ಲಿ, ವಿಷಿತ್, ವಿಶ್ವತ್, ವಿಶ್ವತ್ ನಿಮ್ಮ ಚರಣಾಂಬುಜ, ನಿಮ್ಮ ಚರಣಾಂಬುಜ, ಪಾದ ಕಮಲಗಳ ಪಾದ ಕಮಲಗಳ ಆಸವ, ಅಮೃತಪಾನವು, ಅಮೃತಪಾನವು ಮಹತ್ತಮ್ಮ, ಮಹತ್ತಮ್ಮ ಶ್ರೇಷ್ಠ ಭಕ್ತರ ಜ್ಯೇಷ್ಠ ಭಕ್ತರ ಅಂತರ್ಹೃದಯಾತ್, ಅಂತರ್ಹೃದಯ ಹೃದಯಾಂತರಾಳದಿಂದ ಹೃದಯಾಂತರಾಳದಿಂದ ಮುಖ, ಮುಖ ಬಾಯಿಗಳಿಂದ ಬಾಯಿಗಳಿಂದ ಶ್ರುತ್ಯ ಶ್ರುತ್ಯ ಹೊರಬಂದ ಹೊರಬಂದ ವಿಧಸು ವಿಧಸ್ವ ನೀಡು ನೀಡು ಕರ್ಣ ಆಯುತಂ ಕರುಣಾಯುತಂ ಲಕ್ಷೋಪಲಕ್ಷ ಕಿವಿಗಳನ್ನು ಲಕ್ಷೋಪಲಕ್ಷ ಕಿವಿಗಳನ್ನು ಏಷ ಯಶಃ ಇದು ಮೇ ಮೇ ನನ್ನ ವರವು ನನ್ನ ವರವು ವರವು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಅನುವಾದ. ನನ್ನ ಪ್ರಿಯ ಪ್ರಭುವೇ, ನನ್ನ ಪ್ರಿಯ ಪ್ರಭುವೇ, ನಿನ್ನಲ್ಲಿ ಐಕ್ಯವಾಗುವ ವರವನ್ನು ಪಡೆಯಲು ನನಗೆ ಇಚ್ಛೆ ಇಲ್ಲ. ವರವನ್ನು ಪಡೆಯಲು ನನಗೆ ಇಚ್ಛೆ ಇಲ್ಲ. ಯಾಕೆಂದರೆ ಅಲ್ಲಿ ನಿನ್ನ ಚರಣಾಂಬುಜ ಅಮೃತಪಾನಕ್ಕೆ ಅವಕಾಶವಿಲ್ಲ. ಚರಣಾಂಬುಜದ ಅಮೃತಪಾನಕ್ಕೆ ಅವಕಾಶವಿಲ್ಲ. ನನಗೆ ಅಸಂಖ್ಯ ಕಿವಿಗಳನ್ನು ದಯಪಾಲಿಸು. ನನಗೆ ಅಸಂಖ್ಯ ಕಿವಿಗಳನ್ನು ದಯಪಾಲಿಸು. ಅವುಗಳ ಮೂಲಕ ನಾನು ನಿನ್ನ ಶುದ್ಧ ಭಕ್ತರ ಬಾಯಿಂದ ಬರುವ ನಿನ್ನ ಚರಣ ಕಮಲಗಳ ಮಹಿಮೆಗಳನ್ನು ಆಲಿಸಿ ಸುಖಿಸಬಹುದು. ಓಕೆ, ಹರೇ ಕೃಷ್ಣ. ಜಯಂತಿ ಮಾತಾಜಿ ಓದಿ. ಜಯಂತಿ ಮಾತಾಜಿ. ಹರೇ ಕೃಷ್ಣ. ಗೌರಿ ಪ್ರಿಯ ಮಾತಾಜಿ. ಒಂದ್ ನಿಮಿಷ ಮಾತಾಜಿ ಓದ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾವಾರ್ಥ ಪ್ರಭುಪಾದವರಿಗೆ ಜಯವಾಗಲಿ. ಹಿಂದಿನ ಶ್ಲೋಕದಲ್ಲಿ ಪ್ರತು ಮಹಾರಾಜನು ಭಗವಂತನನ್ನು ಕೈವಲ್ಯಪತಿ ಭಗವಂತನ ಐಕ್ಯವಾಗುವ ವರವನ್ನು ಅನುಗ್ರಹಿಸು ಪ್ರಭು ಎಂದು ಕೇಳಿದನು. ಇದರಿಂದ ಅವನಿಗೆ ವೈಕಲ್ಯ ಮೋಕ್ಷವನ್ನು ಪಡೆಯಬೇಕೆಂಬ ಆಸೆ ಇದ್ದಿತು ಎಂದು ಅರ್ಥವಲ್ಲ. ಅದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸಲಾಗಿದೆ. ನನ್ನ ಪ್ರಿಯ ಪ್ರಭುವೇ, ನನಗೆ ಅಂತಹ ವರ ಬೇಡ. ಪ್ರತು ಅಸಂಖ್ಯ ಕಿವಿಗಳನ್ನು ಪಡೆಯಲು ಅಪೇಕ್ಷಿಸಿದನು. ಭಗವಂತನ ದಿವ್ಯ ಚರಣ ಕಮಲಗಳ ಮಹಿಮೆಗಳನ್ನು ಆಲಿಸಲು ಅವನಿಗೆ ಅವು
ಅಗತ್ಯವೆನಿಸಿದವು. ಹೃದಯಾಂತರಾಳದಿಂದ ಮಾತನಾಡುವ ಶುದ್ಧ ಭಕ್ತರ ಬಾಯಿಂದ ಭಗವಂತನ ಮಹಿಮೆಯನ್ನು ಹೊರಹೊಮ್ಮಬೇಕು ಎಂದು ಅವನು ಸ್ಪಷ್ಟಪಡಿಸಿದ. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ಅಂದರೆ 1.1.3 ಹೀಗೆ ಹೇಳಿದೆ: ಶುಕ ಮುಖ ಅಮೃತ ಧ್ರುವ ಸುಮಿತಂ ಬಿಬದ ಭಾಗವತಂ. ಶುಕಮುನಿಗಳ ಬಾಯಿಂದ ಮೂಡಿ ಬಂದಿರುವ ಶ್ರೀಮದ್ ಭಾಗವತ ಎಂಬ ಅಮೃತವು ಹೆಚ್ಚು ಸ್ವಾದಿಷ್ಟವಾಯಿತು. ಭಗವನ್ ಮಹಿಮೆಗಳನ್ನು ಎಲ್ಲಿಂದ ಯಾವ ಮೂಲದಿಂದ ಬೇಕಾದರೂ ಕೇಳಬಹುದು. ಭಕ್ತರ ಬಾಯಿಂದಲಾದರೂ ಸರಿ, ಭಕ್ತರಲ್ಲದವರಿಂದಲೂ ಸರಿ ಎಂದು ಯಾರಾದರೂ ಭಾವಿಸಬಹುದು. ಆದರೆ ಶುದ್ಧ ಭಕ್ತರ ಬಾಯಿಂದಲೇ ಭಗವಂತನ ಮಹಿಮೆಗಳನ್ನು ಆಲಿಸಬೇಕು ಎಂದು ಇಲ್ಲಿ ಸ್ಪಷ್ಟವಾಗಿ ನಿರೂಪಿಸಿದೆ. ಭಗವಂತನಲ್ಲದವನ ಬಾಯಿಂದ ಭಗವಂತನ ಮಹಿಮೆಗಳನ್ನು ವರ್ಣನೆಗಳನ್ನು ಕೇಳುವುದನ್ನು ಶ್ರೀ ಸನಾತನ ಗೋಸ್ವಾಮಿ ಅವರು ನಿಷೇಧಿಸಿದ್ದಾರೆ. ಶ್ರೀಮದ್ ಭಾಗವತವನ್ನು ಬಹು ಅಲಂಕಾರವಾಗಿ ವರ್ಣನೆ ಮಾಡಿ ವಾಚನ ಮಾಡುವ ವೃತ್ತಿ ಪಾಠಕರಿದ್ದಾರೆ. ಶುದ್ಧ ಭಕ್ತನು ಅವರಿಂದ ಭಗವಂತನ ವೈಭವವನ್ನು ಕೇಳಬಯಸುವುದಿಲ್ಲ, ಏಕೆಂದರೆ ಆ ಬಗೆಯ ಪ್ರತಿಯೊಂದು ವರ್ಣನೆಯು ಕೇವಲ ಒಂದು ಅಲೌಕಿಕ ಧ್ವನಿಯು ಮಿಡಿತವಾಗಿರುತ್ತದೆ. ಶುದ್ಧ ಭಕ್ತನ ಬಾಯಿಂದ ಆಲಿಸಿದಾಗ ಭಗವನ್ ಮಹಿಮೆ ವರ್ಣನೆಯು ತಕ್ಷಣವೇ ಪರಿಣಾಮಕಾರಿಯಾಗುತ್ತದೆ. ಶತಂ ಪ್ರಸಂಗನ್ ಮಮ ವೀರ್ಯ ಸಂವಿಧ ಭಾಗವತ 3.25-25 ಎಂಬ ಮಾತುಗಳು ಒಬ್ಬ ಶುದ್ಧ ಭಕ್ತನ ಬಾಯಿಂದ ಹೊರಹೊಮ್ಮಿದ ಭಗವಂತನ ಮಹಿಮೆಗಳು ವರ್ಣನೆಯಲ್ಲಿ ಶಕ್ತಿ ತುಂಬಿರುತ್ತದೆ ಎಂದು ಸೂಚಿಸುತ್ತದೆ. ವಿಶ್ವಾದ್ಯಂತ ಅಸಂಖ್ಯಾತ ಭಗವತರಿದ್ದಾರೆ. ಅವರು ಅನಾದಿ ಕಾಲದಿಂದಲೂ ಭಗವಂತನ ದಿವ್ಯ ಮಹಿಮೆಗಳನ್ನು ಹಾಡುತ್ತಲೇ ಇದ್ದಾರೆ, ಅನಂತ ಕಾಲ ಹಾಡುತ್ತಲೇ ಇರುತ್ತಾರೆ. ಆದರೂ ಅವುಗಳನ್ನು ಹಾಡಿ ಮುಗಿಸಲು ಅವರಿಗೆ ಸಾಧ್ಯವಾಗಿಲ್ಲ. ಶ್ರೀ ರೂಪ ಗೋಸ್ವಾಮಿ ಅವರು ಭಗವಂತನ ಮಹಿಮೆಗಳನ್ನು ಹಾಡಲು ಲಕ್ಷಾಂತರ ನಾಲಿಗೆಗಳನ್ನು ಬಯಸಿದ ಹಾಗೆ. ಹರೇ ಕೃಷ್ಣ ಮಾತಾಜಿ, ಸ್ವಲ್ಪ ಮೇಲೆ ಮಾಡ್ತೀರಾ? ಪೃಥು ಚಕ್ರವರ್ತಿಯು ಕೂಡ ಅಸಂಖ್ಯಾತ ಕಿವಿಗಳನ್ನು ಬೇಡಿದನು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ನಮ್ಮ ಕಿವಿಗಳು ಸದಾ ಭಗವಂತನ ಮಹಿಮೆಗಳನ್ನು ಆಲಿಸುವುದರಲ್ಲಿ ನಿರತವಾದರೆ ಆಧ್ಯಾತ್ಮಿಕ ಪ್ರಕೃತಿಗೆ ಮಾರಕವಾಗುವ ಮಾಯವಾದವನ್ನು ಕಿವಿಗೆ ಹಾಕಿಕೊಳ್ಳುವ ಅವಕಾಶವೇ ಇರುವುದಿಲ್ಲ. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಮಾಯವಾದ್ಯ ಭಗವಂತನ ಲೀಲೆಗಳನ್ನು ಕುರಿತು ಬೋಧಿಸುವುದನ್ನು ಯಾರಾದರೂ ಕೇಳಿದ ಪಕ್ಷದಲ್ಲಿ ಅದು ವೈದಿಕ ಸಾಹಿತ್ಯದಿಂದ ತೆಗೆದ ವರ್ಣನೆಯೇ ಆಗಿದ್ದರೂ ಸಹ ಕೊನೆಗೆ ಅವನು ನಾಶವಾಗುತ್ತಾನೆ. ಆದಂತಹ ಮಾಯವಾದ ದರ್ಶನವನ್ನು ಆಲಿಸುವುದರಿಂದ ಶ್ರೀ ಆಧ್ಯಾತ್ಮಿಕ ಪರಿಪೂರ್ಣತೆಯ ಗುರಿಯನ್ನು ತಲುಪುವುದು ಸಾಧ್ಯವಿಲ್ಲ. ಹರೇ ಕೃಷ್ಣ ಪ್ರಭುಜಿ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ, ಹರೇ ಕೃಷ್ಣ. ಅಂದ್ರೆ ನಾವು ನಿನ್ನೆ ಶ್ಲೋಕದಲ್ಲಿ ನಾವು ನೋಡಿದ್ವಿ, ಅಂದ್ರೆ ಭಕ್ತರು ಅಂದ್ರೆ ಯಾವುದೇ ಆದಂತ ಯಾವ್ದು ಮುಕ್ತಿ ಲಿಬರೇಷನ್ ಯಾವುದೇ ಆದಂತ ಬಯಸುವುದಿಲ್ಲ. ಅಂದ್ರೆ ಯಾವ ರೀತಿ ಅವರು ಏನು ಭಕ್ತರು ಇದಾಗಿರ್ತಾರಂತ ನಾವು ನೋಡಿದ್ವಿ. ಹಾಗೇನೆ ಇವತ್ತಿನ ಇದರಲ್ಲಿ ಭಗವಂತ ಬಂದಿದ್ದಾರೆ ಅಂದ್ರೆ ಏನಾದ್ರು ಕೇಳ್ಬೇಕಲ್ಲ. ಈಗ ಭಗವಂತ ನಮ್ಮ ಎದುರಿಗೆ ಬಂದ್ರೆ ನಾವೇನಾದ್ರೂ ಕೇಳ್ತೇವೆ ಇಲ್ವಾ? ಕೇಳ್ತೇವೆ ಪ್ರಭುಜಿ. ಏನು ಕೇಳ್ತೇವೆ ನಾವೆಲ್ಲ? ಭೌತಿಕ ಇಚ್ಛೆಗಳು. ಆದ್ರೆ ಇಲ್ಲಿ ನೋಡಿ, ಪೃಥು ಮಹಾರಾಜರು ಯಾವ ತರ ಪ್ರಾರ್ಥನೆ ಅಂದ್ರೆ ಭಗವಂತನಲ್ಲಿ ಏನು ಕೇಳ್ತಾರೆ ನೋಡಿ ಪ್ರಾರ್ಥನೆಯಲ್ಲಿ, ನನ್ನ ಪ್ರೀತಿಯ ಪ್ರಭುವೇ, ನಿನ್ನಲ್ಲಿ ಐಕ್ಯವಾಗುವ ವರವನ್ನು ಪಡೆಯಲು ನನಗೆ ಇಚ್ಛೆ ಇಲ್ಲ. ಪೃಥು ಮಹಾರಾಜರಿಗೆ ಯಾವುದೇ ಆದಂತ ಇಚ್ಛೆ ಇಲ್ಲ. ಇಲ್ಲಿ ಹೇಳ್ತಾರೆ, ಏಕೆಂದ್ರೆ ಅಲ್ಲಿ ನಿನ್ನ ಚರಣಾಂಬುಜದಲ್ಲಿ ಅಮೃತ ಪ್ರಾಣಕ್ಕೆ ಅವಕಾಶ ಇಲ್ಲ. ಅಂದ್ರೆ ಭಗವಂತನ ಸೇವೆ ಮಾಡಲಿಕ್ಕೆ ಯಾವುದೇ ಆದಂತ ಅವಕಾಶ ಇಲ್ಲ. ಅದಕ್ಕೋಸ್ಕರ ನನಗೆ ಅದು ಯಾವುದು ವರ ನನಗೆ ಬೇಡ ಅಂತ ಭಗವಂತನಲ್ಲಿ ಕೇಳ್ತಾರೆ. ಹಾಗೇನೆ ಇಲ್ಲಿ ಕೇಳ್ತಾರೆ, ನನಗೆ ಅಸಂಖ್ಯ ಕಿವಿಗಳನ್ನು ದಯಪಾಲಿಸು, ನನಗೇನು ತುಂಬಾ ಕಿವಿಯನ್ನು ದಯಪಾಲಿಸು. ಯಾಕೆ? ಅವುಗಳ ಮೂಲಕ ನಾನು ನಿನ್ನ ಶುದ್ಧ ಭಕ್ತರ ಬಾಯಿಯಿಂದ ಬರುವ ನಿನ್ನ ಚರಣ ಕಮಲದ ಮಹಿಮೆಗಳನ್ನು ಆಲಿಸಿ ಸುಖಿಸಬಹುದು. ಅಂದ್ರೆ ನನಗೆ ತುಂಬಾ ಕಿವಿಗಳನ್ನು ಕೊಡಿ. ಯಾಕೆಂದ್ರೆ ನಾನು ಆ ಶುದ್ಧ ಭಕ್ತರಿಂದೇನು ಭಗವಂತನ ಬಗ್ಗೆ ಕೇಳಲಿಕ್ಕೆ ನನಗೇನು ಆ ರೀತಿಯೇನು ಇದನ್ನು ಕೊಡಿ ಅಂತ ಇಲ್ಲಿ ಭಗವಂತನ ಹತ್ರ ಯಾರು ಕೇಳ್ತಾರೆ? ಪೃಥು ಮಹಾರಾಜರು ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ ನೋಡಿ ಭಗವಂತನ ಹತ್ರ. ಹಾಗೇನೆ ನಮ್ಗೆ ಎಲ್ಲಿಯಾದ್ರೂ ಭಗವಂತ ಬಂದ್ರೆ ನಾವು ಯಾವ ರೀತಿ ಕೇಳ್ಬೋದು? ಕೇಳ್ತೇವೆ ಅಷ್ಟೇ. ಇಲ್ಲಿ ನೋಡಿ, ಆಕ್ಚುಲಿ ವರ ಅಂದ್ರೆ ಇದು ದೊಡ್ಡ ವರ, ಗೊತ್ತಾಯ್ತಲ್ಲ. ಇದು ಅಮೃತಕ್ಕಿಂತಲೂ ಅಮೃತ ಒಮ್ಮೆ ಕುಡಿದ್ರೆ ಏನಾಗುತ್ತೆ? ಮತ್ತೆ ಎಷ್ಟು ವರ್ಷ ಬದುಕಬಹುದು? ಸಾವಿಲ್ಲ ಪ್ರಭುಜಿ, ಸಾವಿಲ್ಲ. ಆದ್ರೂ ಒಂದಲ್ಲ ಒಂದು ಇದೆ ಹಾಗೆ ಆಗುತ್ತೆ, ಅವರ ಒಂದು ಅವಧಿ ಆಗೋಗಿದೆ ಆಗುತ್ತೆ. ಆದ್ರೆ ಭಗವಂತನ ಅಮೃತ ಪಾನ ಮಾಡಿದ್ರೆ ಏನಾಗುತ್ತೆ? ಭಾಗವತ ಒಂದು
ಪುನರ್ಜನ್ಮ ಇಲ್ದಂಗ ಆಗುತ್ತೆ ಪ್ರಭು, ಪುನರ್ಜನ್ಮ ಬರಲ್ಲ. ಏನಾಗುತ್ತೆ ನಾವು ಇದು ಭಗವಂತನ ಹರಿಕತೆ ಅಮೃತವನ್ನು ಕೇಳಿದ್ರೆ ಇಲ್ಲಿ ಏನ್ ಹೇಳ್ತಾರೆ, ಶುಕಮುನಿ ಅಮೃತ, ಇಲ್ಲಿ ಏನ್ ಹೇಳ್ತಾರೆ, ಶುಕನ ಮುನಿಯಿಂದ ಬಾಯಿಂದ ಮೂಡಿ ಬಂದಿದ್ದ ಶ್ರೀಮದ್ ಭಾಗವತ ಅಮೃತವು ಹೆಚ್ಚು ಸ್ವಾದಿಷ್ಟವಾಯಿತು. ಭಗವತ್ ಮಹಿಮೆಗಳನ್ನು ಎಲ್ಲಿಂದ ಯಾವ ಮೂಲೆಯಿಂದ ಬೇಕಾದರೂ ಕೇಳಬಹುದು, ಭಕ್ತರ ಬಾಯಿಂದಾದರೂ ಸರಿ, ಭಕ್ತರಲ್ಲದವರಿಂದ ಸರಿ ಎಂದು ಯಾರಾದರೂ ಭಾವಿಸಬಹುದು. ಅಂದ್ರೆ ಇಲ್ಲಿ ಆ ಅಮೃತವನ್ನು ನಾವು ಕೇಳ್ತೇವೆ, ನಾವೆಲ್ಲ ಕೇಳ್ತೇವೆ, ಆದ್ರೆ ನಿಜವಾಗಿ ಯಾರ ಬಾಯಿಂದ ಕೇಳ್ಬೇಕು ನಾವು? ಶುದ್ಧ ಭಕ್ತರ ಬಾಯಿಂದ ಕೇಳ್ಬೇಕು ಪ್ರಭುಜಿ. ಶುದ್ಧ ಭಕ್ತರ ಬಾಯಿಂದ ಕೇಳ್ಬೇಕು. ಯಾಕೆ? ಯಾಕೆಂದ್ರೆ ಅವರು ಭಗವಂತನನ್ನ ಚೆನ್ನಾಗಿ ಅರ್ಥಕೊಂಡಿರ್ತಾರೆ ಪ್ರಭುಜಿ. ಹಾಗಾಗಿ ಓಕೆ, ಅವರ ಮನಸ್ಸಲ್ಲಿ ಶುದ್ಧತೆ. ಹಾಗೇನೆ ನಾವು ಈಗ ಹಾಲಿರುತ್ತೆ, ಒಂದು ಹಾವು ವಿಷ ಬಾಯಿ ಹಾಕಿದ ಹಾಲು, ಹಾಗೇನೆ ಇನ್ನೊಂದು ನಾರ್ಮಲ್ ಹಾಲು, ಅಂದ್ರೆ ಬೇರೆ ಈ ನಾರ್ಮಲ್, ಆದ್ರೆ ವ್ಯತ್ಯಾಸ ಏನಿರುತ್ತೆ? ಎರಡು ಹಾಲೆ, ಆದ್ರೆ ಒಂದು ಹಾವು ವಿಷ ಹಾಕಿದ್ದು, ಹಾಗೇನೆ ಇನ್ನೊಂದು ಈಗೇನು ಉಂಟು ಹಾಲು. ಇದು ಎರಡರಲ್ಲಿ ಏನು ವ್ಯತ್ಯಾಸ? ಒಂದು ಹಾಲಲ್ಲಿ ವಿಷ ತುಂಬಿರ್ತದೆ, ಇನ್ನೊಂದು ಶುದ್ಧವಾಗಿರ್ತದೆ. ಒಂದು ಹಾಲಲ್ಲಿ ವಿಷ ತುಂಬಿರುತ್ತೆ, ಆದ್ರೆ ನೋಡ್ಲಿಕ್ಕೆ ಎರಡು ಯಾವ ತರ ಇರುತ್ತೆ? ಎರಡು ಒಂದೇ ತರ ಇರುತ್ತೆ ಪ್ರಭುಜಿ. ಗೊತ್ತಾಗೋದಿಲ್ಲ ನಮ್ಗೆ ಯಾವ್ದು ವಿಷ ಅಲ್ಲ ಅಂತ. ಗೊತ್ತಾಗೋದಿಲ್ಲ ನೋಡಿ, ಎರಡು ಸಹ ಒಂದೇ ತರ ಇರುತ್ತೆ, ಯಾವ್ದು ವಿಷ ಅಲ್ಲ ಅಂತ ಏನು ನಮ್ಗೆ ಗೊತ್ತಾಗುದಿಲ್ಲ. ಹಾಗೆ ನಾವು ಚೈತನ್ಯ ಚರಿತಾಮೃತದಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಒಂದು ನಿಮಿಷ. ಹರೇ ಕೃಷ್ಣ. ನಾವು ಶಾಸ್ತ್ರದಿಂದ ಯಾವುದೆಲ್ಲ ನೋಡ್ಬೋದು, ಹೇಗೆ ಉದ್ಧಾರ ಆಯ್ತು ಭಕ್ತರದ್ದು, ಶುದ್ಧ ಭಕ್ತರ ಇದರಿಂದ ಸಂಪರ್ಕದಿಂದ ಯಾವುದೆಲ್ಲ ಸ್ಟೋರಿಯನ್ನು ನೋಡ್ಬೋದು? ನೀವೆಲ್ಲ ಒಂದು ನೆನಪು ಮಾಡಿ. ಈಗ ಯಾವ್ದಂದ್ರೆ ಮೃಗಾರಿ, ಹಾಗೇನೆ ಬೇರೆ ಯಾರ್ಯಾರು ಉದ್ಧಾರ ಆದ್ರು? ಬಿಲ್ವಮಂಗಲ್ ಠಾಕೂರ್, ಮತ್ತೆ ಅಜಾಮಿಳ ಪ್ರಭುಜಿ. ಪ್ರಹ್ಲಾದ್ ಮಹಾರಾಜ, ಪ್ರಹ್ಲಾದ್ ಮಹಾರಾಜರು. ಬೇರೆ ಅಂಬರೀಷ್ ಮಹಾರಾಜರು, ಅಂಬರೀಷ್ ಮಹಾರಾಜರು, ಜಗೈ ಮಠ, ಇದು ವಾಲ್ಮೀಕಿ ಪ್ರಭುಜಿ. ವಾಲ್ಮೀಕಿ ಪ್ರಭುಜಿ. ಮತ್ತೆ ಗಜೇಂದ್ರ ಮೋಕ್ಷ, ನಾರದಿಂದನೇ ಅವರೆಲ್ಲ ಇದಾಗಿದ್ದಲ್ಲ ಪ್ರಭು. ಮತ್ತೆ ಜಗೈ ಮದೈ, ಬೇರೆ ಬಲಿ ಮಹಾರಾಜ ಪ್ರಭು. ಬಲಿ ಮಹಾರಾಜ, ಓಕೆ. ಇವರೆಲ್ಲ ಏನು ಹೇಗೆ ಉದ್ಧಾರ ಆಗ್ತಾರೆ? ಭಗವಂತನ ಆಶ್ರಯವನ್ನು ಪಡೆದು ಉದ್ಧಾರ ಆಗ್ತಾರೆ. ಕೃಪೆಯಿಂದ. ಪರಿವರ್ತನೆ ಆಗುದು ಸುಲಭನಾ?
ಇಲ್ಲ ಯಾಕೆ ಪೃಥು ಮಹಾರಾಜರು ಅಂದ್ರೆ ಭಗವಂತರ ಕೇಳ್ತಾರೆ ಅಂದ್ರೆ ನನಗೆ ಭಕ್ತರ ಬಾಯಿಂದ ಅಂದ್ರೆ ಕೇಳುವ ಇದನ್ನು ಕೊಡಿ ಅಂತ. ಇವುಗಳನ್ನ ಕೊಡಿ ಅಂತ. ಅವರು ಪರಿಪೂರ್ಣತೆಯನ್ನು ಹೊಂದಿರ್ತಾರೆ ಭಗವಂತನ ಬಗ್ಗೆ, ಅವರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಹಾಗಾಗಿ ಶಕ್ತಾವೇಶ ಅವರು. ಹಾಗೆ ಭಗವಂತನ ಇದರಿಂದ ಏನು ಬೇರೆ ವರ ಸಿಕ್ಕಿದ್ರು ಅದು ಏನು ಪ್ರಯೋಜನ ಇಲ್ಲ. ಆದ್ರೆ ಈಗ ನೋಡಿ, ಒಂದು ದೊಡ್ಡ ರಾಜನ ಬಳಿ ಹೋಗಿ ನಮ್ಗೆ ಈಗ ಭಗವಂತ ಬಂದಿದ್ದಾರೆ, ನಾವೆಲ್ಲ ಏನು ವರ ಕೇಳ್ತೇವೆ ಅಂದ್ರೆ ಚಿಕ್ಕ ಪುಟ್ಟದ್ದು ಕೇಳ್ತೇವೆ, ಇದರಿಂದ ಏನು ಪ್ರಯೋಜನ? ಒಂದು ರಾಜನ ಬಳಿ ಹೋಗಿ ಪ್ರಭುಪಾದ ಹೇಳ್ತಾರೆ 100 ರೂಪಾಯಿ ಕೇಳಿದ್ರೆ ಏನು ಅದು ಅದು ಬೇರೆಯವರು ಸಹ ಕೊಡ್ಬೋದು. ಇದೊಂದು ನಾವು ಕೇಳುವ ವರವ ಅಲ್ಲ. ಒಂದು ರಾಜನ ಬಳಿ ಕೇಳುವ ವರ ಯಾವುದು? ನಾವು ಏನ್ ಕೇಳ್ಬೇಕು? ಕೇಳ್ಬೇಕು ನಾವು, ಆಧ್ಯಾತ್ಮಿಕವಾದದ್ದು ಕೇಳ್ಬೇಕು ನಾವು, ಐಹಿಕವಾದ ಏನು ಕೇಳ್ಬಾರ್ದು. ಅದೇ ಸ್ಟ್ಯಾಂಡರ್ಡ್ ಅಂತ ವರ ಕೇಳ್ಬೇಕು. ಹಾಗೇನೆ ಭಗವಂತನ ಜೊತೆ ನಾವು ಕೇಳುವ ವರ ಸಹ ಹಾಗೆ ಆಗಿರ್ಬೇಕು. ಇಲ್ಲಿ ನೋಡಿ, ಚೈತನ್ಯ ಚರಿತಾಮೃತದಲ್ಲಿ ಏನ್ ಹೇಳ್ತಾರಂದ್ರೆ, ಜೀವೇರ ಪಾಲ ಲನ ಮುನಿ ಕರು ನರಕ ಭೋಗ ಸಕಲ ಜೀವೇರ ಪ್ರಭು ಗವ ಭವ ರೋಗ. ಇಲ್ಲಿ ಓದಿ ಯಾರಾದ್ರೂ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನ್ನ ಪ್ರೀತಿಯ ದೇವರೇ, ಎಲ್ಲಾ ಜೀವಿಗಳ ಎಲ್ಲಾ ಪಾಪ ಪ್ರತಿಕ್ರಿಯೆಗಳನ್ನು ಸ್ವೀಕರಿಸಲಾಗುತ್ತದೆ. ನಾನು ನಿರಂತರವಾಗಿಯೂ ನರಕಾಯ ಯಾತನೆ ಅನುಭವಿಸಲು ಬಿಡಿ. ದಯವಿಟ್ಟು ಅವರ ರೋಗಗ್ರಸ್ತ ಭೌತಿಕ ಜೀವನವನ್ನು ಒಂದು ನಿಮಿಷ ಮಾತಾಡಿ. ಸಾರಿ ಮಾತಾಡಿ. ಓಕೆ, ಸ್ಕ್ರೀನ್ ಕಾಣ್ತಾ ಉಂಟಲ್ಲ ಎಲ್ಲರಿಗೂ? ಇಂಗ್ಲಿಷ್ ಅಲ್ಲಿ ಬಂದಿದೆ ಪ್ರಭು. ಇಂಗ್ಲಿಷ್ ಈಗ ಕನ್ನಡದಲ್ಲಿ ಬಂತಲ್ಲ? ಬಂತು ಪ್ರಭು. ಬಂತು. ಇಲ್ಲಿ ನೋಡಿ, ಸಾಧು ಸಂಘ ಕೃಷ್ಣ ಕೃಪಾ ಎತ್ತಿನೇ ಸಭಾ ಚದಾಯ ಭಾವ. ಓದ್ಲಿ ಮಾತಾಜ. ಭಕ್ತನೊಂದಿಗೆ ಸಹವಾಸ, ಕೃಷ್ಣ ಕರುಣೆ ಮತ್ತು ಭಕ್ತಿ ಸೇವೆಯ ಸ್ವರೂಪವು ಎಲ್ಲಾ ಅನಪೇಕ್ಷೆಗಳ ಸಹವಾಸವನ್ನು ತ್ಯಜಿಸಲು ಮತ್ತು ಕ್ರಮೇಣ ದೇವೋತ್ತಮ ಪ್ರೀತಿಯ ವೇದಿಕೆಗೆ ಉನ್ನತಿಯನ್ನು ಪಡೆಯಲು ಸಹಾಯ ಮಾಡಲಾಗುತ್ತದೆ. ಈ ಶ್ಲೋಕವು ಶುದ್ಧ ಭಕ್ತರ ಸಹವಾಸ, ಕೃಷ್ಣನ ಕರುಣೆ ಮತ್ತು ಭಕ್ತಿ ಸೇವೆಯನ್ನು ಸಲ್ಲಿಸುವುದನ್ನು ಸೂಚಿಸುತ್ತದೆ.
ಇವೆಲ್ಲರಿಗೂ ಭಕ್ತರಾದಲ್ಲದವರ ಸಹವಾಸ ಮತ್ತು ಬಾಹ್ಯ ಶಕ್ತಿಯಾದ ಮಾಯೆಯಿಂದ ನೀಡಲ್ಪಡುವ ಭೌತಿಕ ಐಶ್ವರ್ಯವನ್ನು ತ್ಯಜಿಸಲು ಸಹಾಯ ಮಾಡುತ್ತದೆ. ಶುದ್ಧ ಭಕ್ತನು ಎಂದಿಗೂ ಭೌತಿಕ ಐಶ್ವರ್ಯದಿಂದ ಆಕರ್ಷಿತನಾಗುವುದಿಲ್ಲ, ಏಕೆಂದರೆ ಭೌತಿಕ ಐಶ್ವರ್ಯವನ್ನು ಪಡೆಯಲು ಸಮಯವನ್ನು ವ್ಯರ್ಥ ಮಾಡುವುದು ಮಾನವ ಜೀವನದ ಉಡುಗೊರೆಯ ದುರುಪಯೋಗ ಎಂದು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ಶ್ರೀಮದ್ ಭಾಗವತದಲ್ಲಿ ಶ್ರಮ ಏವ ಈ ಕೇವಲಂ ಎಂದು ಹೇಳಲಾಗುತ್ತದೆ. ಭಕ್ತರ ದೃಷ್ಟಿಯಲ್ಲಿ ರಾಜಕಾರಣಿಗಳು, ಸಮಾಜ ಸೇವಕರು, ಲೋಕೋಪಕಾರಿಗಳು, ತತ್ವಜ್ಞಾನಿಗಳು ಮತ್ತು ಮಾನವತಾವಾದಿಗಳು ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ, ಏಕೆಂದರೆ ಮಾನವ ಸಮಾಜವು ಅವರ ಚಟುವಟಿಕೆ ಮತ್ತು ಪ್ರಚಾರದಿಂದ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತವಾಗುವುದಿಲ್ಲ. ಈ ಲೋಕೋಪಕಾರಿಗಳು, ರಾಜಕಾರಣಿಗಳು ಮತ್ತು ತತ್ವಜ್ಞಾನಿಗಳೇ ಜ್ಞಾನವಿಲ್ಲ, ಏಕೆಂದರೆ ಅವರಿಗೆ ಸಾವಿನ ನಂತರ ಜೀವನವಿದೆ ಎಂದು ತಿಳಿದಿಲ್ಲ. ಸಾವಿನ ನಂತರ ಜೀವನವಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಆಧ್ಯಾತ್ಮಿಕ ಜ್ಞಾನದ ಆರಂಭವಾಗಿದೆ. ಭಗವದ್ಗೀತೆ 2:13. ಮೊದಲ ಪಾಠಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಏನೆಂದು ಅರ್ಥ ಮಾಡಿಕೊಳ್ಳಬಹುದು. ದೇಹೋಸ್ಮಿನ್ ಯಥಾ ದೇಹೆ ಕೌಮಾರಂ, ಕಾಲುಗಳು ಜರಾ ಸತ್ಯ ರಕ್ಷಣೆ ದುರಸ್ತಿ ಗಮನ ಭಾಸಾಯಿತು ನ ಮಹ್ಯತಿ. ಈ ದೇಹದಲ್ಲಿ ದೇಹ ಸ್ವರೂಪದ ಆತ್ಮವು ಬಾಲ್ಯದಿಂದ ಯೌವನಕ್ಕೆ, ವೃದ್ಧಾಪ್ಯಕ್ಕೆ ನಿರಂತರವಾಗಿ ಹಾದು ಹೋಗುವಂತೆಯೇ ಮರಣದ ನಂತರ ಆತ್ಮವು ಮತ್ತೊಂದು ದೇಹಕ್ಕೆ ಹಾದು ಹೋಗುತ್ತದೆ. ಸ್ವಸ್ಥ ವ್ಯಕ್ತಿಯು ಅಂತಹ ಬದಲಾವಣೆಯಿಂದ ದಿಗ್ಭ್ರಮೆಗೊಳ್ಳುವುದಿಲ್ಲ. ಜೀವನದ ನಿಜವಾದ ವಿಜ್ಞಾನವನ್ನು ತಿಳಿಯದೆ ಮೂರ್ಖ ವ್ಯಕ್ತಿಯು ತನ್ನ ಜೀವನದ ತಾತ್ಕಾಲಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ ಮತ್ತು ಹೀಗೆ ಜನನ ಮತ್ತು ಮರಣದ ಚಕ್ರದಲ್ಲಿ ಮತ್ತಷ್ಟು ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಅವನು ಯಾವಾಗಲೂ ಕರ್ಮ, ಜ್ಞಾನ ಮತ್ತು ಯೋಗದಿಂದ ಪಡೆಯಬಹುದಾದ ಭೌತಿಕ ಐಶ್ವರ್ಯಗಳನ್ನು ಬಯಸುತ್ತಾನೆ. ಆದರೆ ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಭಕ್ತಿ ವೇದಿಕೆಗೆ ಇಳಿದಾಗ ಅವನು ಈ ಎಲ್ಲಾ ಆಸೆಗಳನ್ನು ತ್ಯಜಿಸುತ್ತಾನೆ. ಇದನ್ನು ಅನ್ಯಾಭಿಲಾಷತಾ ಶೂನ್ಯ ಎಂದು ಕರೆಯಲಾಗುತ್ತದೆ. ನಂತರ ಒಬ್ಬನು ಶುದ್ಧ ಭಕ್ತನಾಗುತ್ತಾನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಶುದ್ಧ ಭಕ್ತನ ಎಂದೂ ಭೌತಿಕ ಐಶ್ವರ್ಯದಿಂದ ಆಕರ್ಷಿತನಾಗುವುದಿಲ್ಲ, ಏಕೆಂದರೆ ಭೌತಿಕ ಐಶ್ವರ್ಯವನ್ನು ಪಡೆಯಲು ಸಮಯವನ್ನು ವ್ಯರ್ಥ ಮಾಡುವುದು ಮಾನವ ಜೀವನದ ಉಡುಗೊರೆ ದುರುಪಯೋಗ ಎಂದು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ಅಂದ್ರೆ ನಾವು ಯಾವುದೇ ಆದಂತ ಭೌತಿಕ ಐಶ್ವರ್ಯವನ್ನು ಪಡೆದ್ರು ಸಹ ಅದು ಎಷ್ಟು ಕಾಲ ಬರ್ಬಹುದು ನಮ್ ಜೊತೆ? ನಮ್ಮ ಸಾವಿನ ತನಕ ಮಾತ್ರ ಬರುತ್ತೆ ಪ್ರಭುಜಿ. ಸ್ವಲ್ಪ ದಿವಸ ಮಾತ್ರ ಬರುತ್ತೆ ಪ್ರಭುಜಿ. ಈಗ ಕೆಲವರು ಅನ್ಕೊಳ್ತಾರೆ ಅಂದ್ರೆ ನನ್ಗೆ ಸ್ವರ್ಗಕ್ಕೆ ಹೋಗ್ಬೇಕು, ಇದೆಲ್ಲ ಎಷ್ಟರ ತನಕ ಬರ್ಬೋದು? ನಮ್ದು ನಮ್ಮ ಕರ್ಮ ಅಷ್ಟೇನೆ. ಈಗ ಬರ್ಬೇಕು ನಾವು. ಹಾಗೇನೆ ಭಗವಂತ ಹೇಳ್ತಾರಲ್ಲ ಭಗವದ್ಗೀತೆಯಲ್ಲಿ, ಅರ್ಜುನ ಆ ಭುವನ ಲೋಕ ಪುನರಾವರ್ತಿನೋ, ಇಲ್ಲಿಂದ ಬ್ರಹ್ಮಲೋಕ ಸಹ ಹೋದ್ರು ಸಹ ಏನು, ಅಲ್ಲಿಂದ ಸಹ ಏನು ಆ ಭುವನ ಲೋಕ ಪುನರಾವರ್ತಿನ ಅರ್ಜುನ ಇಲ್ಲಿಗೆ ಬರ್ಬೇಕು, ಬಂದು ಪುನಃ ಏನಾಗ್ಬೇಕು ನಾವು? ಜನ ಮೃತ್ಯು ಜಲವ್ಯಾಧಿ ಪುನಃ ಹುಟ್ಟು ಸಾವಿನಲ್ಲಿ ನಾವು ಬೀಳ್ಬೇಕಾಗುತ್ತೆ. ಅದಕ್ಕೆ ಆ ಚಕ್ರದಿಂದ ನೋಡಿ, ಇಲ್ಲಿ ಜನನ ಮತ್ತು ಮರಣ ಚಕ್ರ ಮುಕ್ತವಾಗುವುದಿಲ್ಲ. ಈ ಲೋಪಕಾರಿಗಳು, ರಾಜಕಾರಣಿಗಳು ಮತ್ತು ತತ್ವಜ್ಞಾನಿಗಳ ಜ್ಞಾನವಿಲ್ಲ, ಏಕೆಂದರೆ ಅವರಿಗೆ ಸಾವಿನ ನಂತರ ಜೀವನವಿದೆ ಎಂದು ತಿಳಿದಿಲ್ಲ. ಈ ಭಗವಂತನ ಈ ಬೇರೆ ಎಲ್ಲ ಕೇಳುವುದೇನು ಅದು ವ್ಯರ್ಥ. ಅಂದ್ರೆ ಇಲ್ಲಿ ಹೇಳ್ತಾರೆ ಪ್ರಭುಪಾದ ಅಂದ್ರೆ ಶ್ರಮ ಏವ ಕೇವಲಂ. ಪ್ರಭುಪಾದ ಅಂದ್ರೆ ತುಂಬಾ ಸರ್ತಿ ಯೂಸ್ ಮಾಡ್ತಾರೆ ಇದು, ಶ್ರಮ ಏವ ಕೇವಲಂ, ಇದರಿಂದ ಯಾವುದೇ ಆದಂತ ಪ್ರಯೋಜನ ಇಲ್ಲ. ಮೊನ್ನೆ ಪ್ರಭು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ, ಅಂದ್ರೆ ಒಬ್ಬ ಒಬ್ಬ ವ್ಯಕ್ತಿ ಏನು ಅಲ್ಲಿ ಒಬ್ಬ ಬಂದಿದ್ದಂತೆ, ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಅವನೇ ಆಕ್ಚುಲಿ ತುಂಬಾ ಸಿದ್ಧಿಯನ್ನು ಮಾಡಿದ್ದಂತೆ, ಅಷ್ಟಸಿದ್ಧಿ. ಅವನು ಅಂದ್ರೆ ಹೇಗೆ ಅಂದ್ರೆ ನೀರಿನ ಮೇಲೆ ನಡ್ಕೊಳ್ಳುವ ಸಿದ್ಧಿಯನ್ನು ಮಾಡಿದ್ದಂತೆ. ಹಾಗೇನೆ ಜನರೆಲ್ಲ ನನ್ನ ಕರೆದ್ರಂತೆ, ಎಷ್ಟು 30 ವರ್ಷ ಏನೋ ವ್ಯರ್ಥ ಮಾಡಿ, ಅಂದ್ರೆ 30 ವರ್ಷ ಅದು ವ್ಯರ್ಥ ಅಲ್ಲ, ಅವರಿಗೇನು ಅದು ದೊಡ್ಡ ವಿಷಯ. 30 ವರ್ಷ ಏನು ತಪಸ್ಸೆಲ್ಲ ಮಾಡಿ ಅವನೇನು ನೀರಿನ ಮೇಲೆ ನಡ್ಕೊಂಡು ಹೋಗ್ತಾನಂತೆ. ಹಾಗೇನೆ ಅಲ್ಲಿ ಒಬ್ಬ ವಯಸ್ಸಾದವರು ಇರ್ತಾರಂತೆ, ಅವ್ರು ಕೇಳ್ತಾರಂತೆ, ಅಂದ್ರೆ ನೀನು 30 ವರ್ಷ ಅಷ್ಟು ಇದೆಲ್ಲ ಮಾಡಿ ಏನು ನೀನು ನೀರಿನ ಮೇಲೆ ನಡ್ಕೊಂಡು ಹೋಗ್ತೀಯ, ಅಷ್ಟು ಸಮಯವನ್ನು ವ್ಯರ್ಥ ಮಾಡಿದ, ಆದ್ರೆ ನಾನು ಎಷ್ಟು ದೋಣಿಯ ನಾವುಕನಿಗೆ 10 ರೂಪಾಯಿ ಕೊಟ್ಟು ಆ ದಡದಿಂದ ಆಚೆ ದಡಕ್ಕೆ ದಾಟಬಹುದು. ನೋಡಿ, ಅವನು ಸಿದ್ಧಿಯನ್ನು ಪಡ್ಕೊಂಡೆ, ಆದ್ರೆ ಅದು ಎಷ್ಟು ಸಮಯ, ಅವನಿಗೆ ಏನಾದ್ರೂ ಪ್ರಯೋಜನ ಉಂಟಾ? ಸ್ವಲ್ಪ ಈಗ 30 ವರ್ಷ ಅವನಿಗೆ ನಷ್ಟ ಆಯ್ತು.
ಅದೇ 30 ವರ್ಷದಲ್ಲಿ ಅವನೇನಾದ್ರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಒಳ್ಳೇದಾಗ್ತಾ ಇತ್ತು, ಅವನಿಗೆ ಬಹಳ ಕರುಣೆ ಸಿಗ್ತಾ ಇತ್ತು ಭಗವಂತಂದು. ಅವನ ಜನ್ಮ ಮೃತ್ಯು ಜರ ವ್ಯಾಧಿಯಿಂದೇನು ಬಿಡುಗಡೆ ಹೊಂತಿದ್ದ. ಹಾಗೇನೆ ನೋಡಿ, ನಾವು ಮೃಗಾರಿಯನ್ನಾಗಿ ನೋಡ್ಬಹುದು, ನಾವೆಲ್ಲ ಭಗವಂತನ ಭಕ್ತರನ್ನು ನೋಡ್ಬೋದು. ನಾರದ್ ಮುನಿಂದೆಯರು, ಧ್ರುವ ಮಹಾರಾಜರು ಭಕ್ತರಾಗ್ತಾರೆ. ಹಾಗೇನೆ ಪ್ರಹ್ಲಾದ್ ಮಹಾರಾಜರು, ಇವರೆಲ್ಲ ಯಾರನ್ನು ಪಡೆಯುತ್ತಾರೆ? ಭಗವಂತನ ಕರುಣೆಯನ್ನು ಪಡೀತಾರೆ ಅವರೆಲ್ಲ. ಭಗವಂತನ ಕರುಣೆಯನ್ನು ಪಡೆಯುತ್ತಾರೆ. ಖಾಲಿ ಅವರು ಪಡೆಯುವುದು, ಅವರ ಇಡೀ ತಲೆಮಾರು ಪಡೆಯುತ್ತಾ? ಇಡೀ ತಲೆಮಾರು ಪಡೆಯುತ್ತೆ ಪ್ರಭುಜಿ. ಎಷ್ಟು ಪ್ರಯೋಜನ ನೋಡಿ. ಹಾಗೇನೆ ಇಲ್ಲಿ ಪೃಥು ಮಹಾರಾಜು ಸಹ ಭಗವಂತನಲ್ಲಿ ಏನು ವರವನ್ನು ಕೇಳುದು, ಅವ್ರು ಯಾವುದೇ ಆದಂತ ಭೌತಿಕ ಇದನ್ನು ಕೇಳುವುದಿಲ್ಲ. ಅವ್ರು ಹೇಳ್ತಾರೆ, ಅಂದ್ರೆ ನನಗೆ ಇನ್ನೂ ಭಗವಂತನ ಬಗ್ಗೆ ಕೇಳಲಿಕ್ಕೆ ಇನ್ನೂ ಸಹ ಏನು ನನಗೆ ಕಿವಿ ಕೊಡಿ, ಲಕ್ಷ ಕಿವಿಗಳನ್ನು ಕೊಡಿ ಅಂತ ಕೇಳ್ತೇವೆ. ಹಾಗೆ ನಮ್ಗೆ ಈಗ ಒಂದು ಕಿವಿ ಉಂಟು, ನಾವು ಯಾವ್ದನ್ನೆಲ್ಲ ಕೇಳಲಿಕ್ಕೆ ಬಯಸ್ತೇವೆ? ಎಲ್ಲ ಐಹಿಕ ವಿಷಯಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತೀವಿ. ಆದ್ರೆ ನಮಗೆ ಸಮಯ ಇಲ್ಲ ಅಂದ್ರೆ ಕೇಳಲಿಕ್ಕೆ, ಬೇರೆ ಎಲ್ಲ ಕೇಳ್ಬೇಕಲ್ಲ. ಅದೇ ಎಷ್ಟು ಅಂದ್ರೆ ಒಂದು ದಿವಸ ಸತ್ಯ ಹೇಳ್ಬೇಕು, ಎಷ್ಟು ಪ್ರಮಾಣದಲ್ಲಿ ನಾವು ಭಗವಂತನ ಬಗ್ಗೆ ಕೇಳ್ತೇವೆ? 100ರಲ್ಲಿ ಒಂದು 10 ಭಾಗದಷ್ಟು ಅಥವಾ 20 ಭಾಗದಷ್ಟು ಅಷ್ಟೇ. ಅಷ್ಟು ಕೇಳ್ತೇವೆ ನೋಡಿ. ಅರ್ಧ ಸಮಯ ನಾವು ಮಲಗಿ ಹೋಗುತ್ತೆ, ಅರ್ಧ ಜೀವನ 50% ಹೇಳ್ತಾರೆ. ಮತ್ತೆ ನಾವು ಮಕ್ಕಳಿರುವಾಗ ಆಟ ಆಡಿ ಹೋಗುತ್ತೆ. ಬಾಕಿ ಇರುವ ಸಮಯದಲ್ಲಿ ಭೌತಿಕ ಇಚ್ಛೆಗಳನ್ನೇ ಒಳಗೆ ಇರ್ತೀವಿ. ಭೌತಿಕ ಇಚ್ಛೆ ಒಳಗೆ ಇರ್ತೀವಿ ನಾವು. ಭೌತಿಕ ವಿಷಯದಲ್ಲಿ ಸ್ವಕಥೆ ಇಲ್ಲ ಅಂದ್ರೆ ಗಾಮ್ಯ ಕಥೆಯಲ್ಲಿ ಹೋಗುತ್ತೆ. ಆದ್ರೆ ನಮ್ಮ ಜೀವನ ಏನು ಕೃಷ್ಣ ಕಥೆಯಲ್ಲಿ ಹೋಗ್ಬೇಕು, ಆಗ ಮಾತ್ರ ನಮ್ಮ ಜೀವನದ ಉದ್ದೇಶ ಪರಿಪೂರ್ಣ ಆಗುತ್ತೆ. ಇಲ್ಲಿ ಹೇಳ್ತಾರೆ, ಅನ್ಯ ಅಭಿಲಾಷದ ಶೂನ್ಯ ಎಂದು ಕರೆಯಲಾಗುತ್ತೆ, ನಾನೊಬ್ಬನು ಶುದ್ಧ ಭಕ್ತನಾಗುತ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಮುಂದೆ ನೋಡುವ. ಅನುವಾದ ಓದಿ ಯಾರಾದ್ರು ಮತ್ತೆ. ಜರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿಯಾಗಿ ನಾನು ಆತ್ಮಾರಾಮ ಶ್ಲೋಕದಲ್ಲಿರುವ ಎಲ್ಲಾ ಪದಗಳನ್ನು ಹಂತ ಹಂತವಾಗಿ ವಿವರಿಸಿದ್ದೇನೆ. ಈ ಎಲ್ಲಾ ಪದಗಳು ಕೃಷ್ಣನ ಅಲೌಕಿಕ ಗುಣಗಳನ್ನು ಸವಿಯಲು ಅನುವು ಮಾಡಿಕೊಡುವ ಉದ್ದೇಶವನ್ನು ಹೊಂದಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಎಸ್ ಪ್ರಭುಜಿ. ನಾನು ಈ ಎಲ್ಲಾ ವಿವರಣೆಗಳನ್ನು ಕೇವಲ ಶ್ಲೋಕದ ಅರ್ಥದ ಸೂಚನೆಯನ್ನು ನೀಡಲು ನೀಡಿದ್ದೇನೆ. ಈಗ ಶ್ಲೋಕದ ನಿಜವಾದ ಅರ್ಥವನ್ನು ವಿವರಿಸುತ್ತೇನೆ. ತಾತ್ವಿಕ ಊಹಾಪೋಹದ ಆದಿಯಲ್ಲಿ 2 ರೀತಿಯ ಭಕ್ತರಿದ್ದಾರೆ. ಒಬ್ಬರನ್ನು ಬ್ರಹ್ಮ ಉಪಾಸಕ ಎಂದು ಕರೆಯಲಾಗುತ್ತದೆ, ನಿರಾಕಾರ ಬ್ರಹ್ಮದ ಆಧಾರಕ, ಮತ್ತು ಇನ್ನೊಬ್ಬರನ್ನು ಮೋಕ್ಷಾಕಾಂಕ್ಷಿ ಎಂದು ಕರೆಯಲಾಗುತ್ತದೆ, ಅಂದರೆ ಮುಕ್ತಿಯನ್ನು ಬಯಸುವವನು. ಧನ್ಯವಾದ ಪ್ರಭುಜಿ. ಇದು ಓದ್ಬೇಕಾ? ಪ್ರಭುಜಿ. ನಿರಾಕಾರ ಬ್ರಹ್ಮನನ್ನು ಪೂಜಿಸುವ 3 ವಿಧದ ಜನರಿದ್ದಾರೆ. ಮೊದಲನೆಯವರು ಆರಂಭಿಕರು, ಎರಡನೆಯವರು ಬ್ರಹ್ಮದಲ್ಲಿ ಲೀನರಾಗಿರುವವರು, ಮತ್ತು ಮೂರನೆಯವರು ವಾಸ್ತವವಾಗಿ ನಿರಾಕಾರ ಬ್ರಹ್ಮದಲ್ಲಿ ವಿಲೀನಗೊಂಡವರು. ಭಕ್ತಿ ಸೇವೆಯಲ್ಲಿ ತಾತ್ವಿಕ ಊಹಾಪೋಹಗಳಿಂದ ಮಾತ್ರ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅದ್ಯಾಗೋ ಒಬ್ಬರು ಭಕ್ತಿ ಸೇವೆಯನ್ನು ಸಲ್ಲಿಸಿದರೆ ಅವರು ಸ್ವಯಂ ಚಾಲಿತವಾಗಿ ಬ್ರಹ್ಮ ವೇದಿಕೆಯಲ್ಲಿರುತ್ತಾರೆ. ಲಕ್ಷಣವಾಗಿ ಭಕ್ತಿ ಸೇವೆಯಲ್ಲಿರುವವನು ನಿರಾಕಾರ ಬ್ರಹ್ಮ ವೇದಿಕೆಯಿಂದ ಆಕರ್ಷಿತನಾಗುತ್ತಾನೆ. ಭಗವಾನ್ ಕೃಷ್ಣನ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಅವನಿಗೆ ದಿವ್ಯ ದೇಹವನ್ನು ನೀಡಲಾಗುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ನೋಡಿ, ಭಕ್ತಿ ಸೇವೆ ಮಾಡೋದರಿಂದ ಏನಾಗುತ್ತೆ? ಭಕ್ತಿ ಸೇವೆಯಲ್ಲಿ ನಾವು ತೊಡಗಿದ್ರೆ ಏನಾಗುತ್ತೆ? ನಿರಂತರವಾಗಿ ನಾವು ಭಕ್ತರಾಗ್ತೀವಿ ಪ್ರಭುಜಿ. ಭಕ್ತರಾಗ್ತಾರೆ. ಹಾಗೇನೆ ಭಗವಂತ ಏನ್ ಹೇಳ್ತಾರೆ, ನಮ್ಗೆ ಆ ಆಧ್ಯಾತ್ಮಿಕ ಶರೀರವು ದೊರಕುತ್ತೆ, ಭಗವಂತನ ಜೊತೆಗೆ ಯಾವಾಗ್ಲೂ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಭಗವಂತನ ಭಕ್ತರಿಗೆ ಎಲ್ಲಿದ್ರು ಭಗವಂತನ ಭಕ್ತರಿಗೆ ಅದೇನು, ಅವರು ಯಾವುದೇ ಭೌತಿಕ ಜಗತ್ತಿನಲ್ಲಿ ಯಾವ ನರಕದಲ್ಲಿರ ಭಗವಂತನ ಭಕ್ತರು ಹೇಗಿರ್ತಾರೆ?
ಯಾವಾಗೂ ಭಗವಂತನ ನೆನಪಿನಲ್ಲಿ, ಅಂದ್ರೆ ಭಗವಂತನ ಸೇವೆಯಲ್ಲಿ ಭಗವಂತನ ಸೇವೆಯಲ್ಲಿ ಇರ್ತಾರೆ. ಒಬ್ಬ ಭಕ್ತನು ಆಧ್ಯಾತ್ಮಿಕ ದೇಹವನ್ನು ಪಡೆದಾಗ ಅವನು ಕೃಷ್ಣನ ಔಲ್ಲೂಕ್ಯ ಗುಣಗಳನ್ನು ನೆನಪಿಸಿಕೊಳ್ಳಬಹುದು. ಕೃಷ್ಣನ ಔಲ್ಲೂಕ್ಯ ಗುಣಗಳಿಗೆ ಆಕರ್ಷಿತನಾಗುವುದರಿಂದ ಅವನ ಸೇವೆಯಲ್ಲಿ ನಿರತನಾದ ಶುದ್ಧ ಭಕ್ತನಾಗುತ್ತಾನೆ. ಯಾರಾದ್ರೂ ಓದಿ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ ಯಾರಾದ್ರೂ ಓದ್ಬೋದಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಶಾಸಕರು 102, 107, 111ನೇ ಶ್ಲೋಕವನ್ನು ಸಂಶಯವನ್ನು ನೀಡುತ್ತಿದ್ದಾರೆ. ಆತ್ಮಿಕ ಊಹಾಪೋಹಗಳ ಆದಿಯಲ್ಲಿರುವ ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಮಾತಾಜಿ. ಹಲೋ, ಕೇಳಿಸ್ತಿಲ್ಲ ಮಾತಾಜಿ? ಅತೀಂದ್ರಿಯಾದಿಗಳು 2 ವರ್ಗಗಳಾಗಿ ವಿಂಗಡಿಸಬಹುದು. ಮಾತಾಜಿ ವಾಯ್ಸ್ ತುಂಬಾ ಲೋ ಉಂಟು ಮಾತಾಜಿ, ಕ್ಲಿಯರ್ ಇಲ್ಲ. ಹರೇ ಕೃಷ್ಣ. ಪ್ರಭುಜಿ ನಾನು ಓದ್ಲಾ? ಓದಿ ಮಾತಾಜಿ. ಶ್ರೀಲ ಭಕ್ತಿ ವಿನೋದ ಠಾಕೂರರು 102, 107 ಅಂತ ಕಾಣ್ತು. 107, 111ನೇ ಶ್ಲೋಕಗಳ ಸಾರಾಂಶವನ್ನು ನೀಡಿದ್ದಾರೆ. ತಾತ್ವಿಕ ಊಹಾಪೋಹದ ಆದಿಯಲ್ಲಿರುವ ಅತೀಂದ್ರಿಯವಾದಿಗಳನ್ನು 2 ವರ್ಗಗಳಾಗಿ ವಿಂಗಡಿಸಬಹುದು. ನಿರಾಕಾರ ಬ್ರಹ್ಮನ ಶುದ್ಧ ಆರಾಧಕರು ಮತ್ತು ನಿರಾಕಾರ ಬ್ರಹ್ಮನ ಅಸ್ತಿತ್ವದಲ್ಲಿ ವಿಲೀನಗೊಳ್ಳಲು ಬಯಸುವವರು. ಒಬ್ಬ ವ್ಯಕ್ತಿಯು ಪರಮ ಸತ್ಯದಿಂದ ಭಿನ್ನವಾಗಿಲ್ಲ ಎಂಬ ಚಿಂತನೆಯಲ್ಲಿ ಸಂಪೂರ್ಣವಾಗಿ ಲೀನವಾದಾಗ ಅವನನ್ನು ನಿರಾಕಾರ ಬ್ರಹ್ಮನ ಆರಾಧಕ ಎಂದು ಹೇಳಲಾಗುತ್ತದೆ. ಬ್ರಹ್ಮನ ನಿರಾಕಾರ ಆರಾಧಕರನ್ನು ಮತ್ತೆ 3 ವರ್ಗಗಳಾಗಿ ವಿಂಗಡಿಸಬಹುದು. 1, ಸಾಧಕರು, ಬ್ರಹ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆಯ ಪರಿಪೂರ್ಣ ಅನುಷ್ಠಾನದ ಸಮೀಪದಲ್ಲಿ ಇರುವವರು. 2, ಬ್ರಹ್ಮನ ಧ್ಯಾನದಲ್ಲಿ ಸಂಪೂರ್ಣವಾಗಿ ಲೀನರಾದವರು. ಮತ್ತು 3ನೇದು, ಬ್ರಹ್ಮಭೂತ ವೇದಿಕೆಯಲ್ಲಿರುವವರು ಮತ್ತು ಭೌತಿಕ ಅಸ್ತಿತ್ವದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿರದವರು. ನಿರಾಕಾರ ಬ್ರಹ್ಮನ ಆರಾಧಕರು ಹೆಚ್ಚು ಮುಂದುವರಿದಿದ್ದರೂ ಭಕ್ತಿ ಸೇವೆಯನ್ನು ಮಾಡದೆ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ತನ್ನನ್ನು ಆತ್ಮ ಎಂದು ಅರಿತುಕೊಂಡ ಯಾರಾದರೂ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಬಹುದು. ಭಗವದ್ಗೀತೆಯ 18ನೇ ಅಧ್ಯಾಯದ 54ನೇ ಶ್ಲೋಕ ತೀರ್ಪು ಹೀಗಿದೆ: ಬ್ರಹ್ಮಭೂತ ಪ್ರಸನ್ನಾತ್ಮ ನಾಶೋಕತಿ ನ ಕಾಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರಂ. ಈ ರೀತಿ ಅಲೌಕಿಕವಾಗಿ ನೆಲೆಗೊಂಡವರು ತಕ್ಷಣವೇ ಪರಮ ಬ್ರಹ್ಮನನ್ನು ಅರಿತುಕೊಳ್ಳುತ್ತಾನೆ ಮತ್ತು ಸಂಪೂರ್ಣವಾಗಿ ಆನಂದಮಯವಾಗುತ್ತಾನೆ. ಅವನು ಎಂದಿಗೂ ದುಃಖಿಸುವುದಿಲ್ಲ ಅಥವಾ ಏನನ್ನೂ ಹೊಂದಲು ಬಯಸುವುದಿಲ್ಲ. ಅವನು ಎಲ್ಲಾ ಜೀವಿಗಳ ಬಗ್ಗೆ ಸಮಾನವಾಗಿ ಒಲವು ತೋರುತ್ತಾನೆ. ಆ ಸ್ಥಿತಿಯಲ್ಲಿ ಅವನು ನನಗೆ ಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಶುದ್ಧ ಭಕ್ತಿ ಸೇವೆಯ ವೇದಿಕೆಯನ್ನು ಪಡೆಯಲು ಒಬ್ಬರು ಆಧ್ಯಾತ್ಮಿಕವಾಗಿ ಪರಿಶುದ್ಧರಾಗಬೇಕು ಮತ್ತು ಭೌತಿಕ ಆತಂಕ ಮತ್ತು ಭೌತಿಕ ತಾರತಮ್ಯವನ್ನು ಮೀರಿದ ಬ್ರಹ್ಮಭೂತ ವೇದಿಕೆಯನ್ನು ಸಾಧಿಸಬೇಕು. ಬ್ರಹ್ಮನನ್ನು ಅರಿತುಕೊಂಡ ನಂತರ ಶುದ್ಧ ಭಕ್ತಿ ಸೇವೆಯನ್ನು ಸಮೀಪಿಸಿದಾಗ ಅವರು ಶುದ್ಧ ಭಕ್ತಿ ಸೇವೆಯಿಂದ ಆಕರ್ಷಿತರಾಗುತ್ತಾರೆ. ಅಂತಹ ಸಮಯದಲ್ಲಿ ಭಕ್ತಿ ಸೇವೆಯನ್ನು ಸಲ್ಲಿಸುವ ಮೂಲಕ ಶುದ್ಧ ಇಂದ್ರಿಯಗಳನ್ನು ಹೊಂದಿರುವ ಆಧ್ಯಾತ್ಮಿಕ ದೇಹವನ್ನು ಪಡೆಯುತ್ತಾರೆ. ಓದ್ಲಾ ಮುಂದೆ? ಸರ್ವೋಪಾಧಿ ವಿನಿವೃತ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇನ ಋಷಿಕೇಶ ಸೇವಾನಂ ಭಕ್ತಿರ್ ಉಚ್ಯತೆ. ಒಬ್ಬನ ಇಂದ್ರಿಯಗಳು ಶುದ್ಧವಾಗಿದ್ದಾಗ ಅವನು ಕೃಷ್ಣನಿಗೆ ಪ್ರೀತಿಯ ಭಕ್ತಿ ಸೇವೆಯನ್ನು ಸಲ್ಲಿಸಬಹುದು. ಶುದ್ಧ ಭಕ್ತನು ಕೃಷ್ಣನ ಅಲೌಕಿಕ ಗುಣಗಳನ್ನು ಮಾತ್ರ ನೆನಪಿಸಿಕೊಳ್ಳಬಹುದು. ಅವುಗಳನ್ನು ನೆನಪಿಸಿಕೊಳ್ಳುವ ಮೂಲಕ ಅವನು ಭಗವಂತನ ಪ್ರೀತಿಯ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಒಬ್ಬ ಏನು ಅಂದ್ರೆ ಇಂದ್ರಿಯಗಳು ಶುದ್ಧವಾಗದೆ ಅವನೇನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ನೋಡಿ, ನಿರಾಕಾರ ಬ್ರಹ್ಮನ ತೇಜಸ್ಸಿನ ಲೀನವಾದ ಮುಕ್ತ ಆತ್ಮವು ಸಹ ಕೃಷ್ಣನ ಲೀಲೆಗಳ ಆಕರ್ಷಿತವಾಗುತ್ತದೆ.
ಹೀಗೆ ಅವನು ಒಬ್ಬ ದೇವತೆಯನ್ನು ಸ್ಥಾಪಿಸಿ ಭಗವಂತನ ಸೇವೆಯಲ್ಲಿ ಸಲ್ಲಿಸುತ್ತಾನೆ. ಅತ್ಯುನ್ನತ ಉನ್ನತ ಸ್ಥಾನದಲ್ಲಿರುವ ಮಾಯವಾದಿ ಸನ್ಯಾಸಿಗಳು ಕೆಲವೊಮ್ಮೆ ರಾಧಾಕೃಷ್ಣ ದೇವತೆಯನ್ನು ಪೂಜಿಸುತ್ತಾರೆ ಮತ್ತು ಭಗವಂತನ ಲೀಲೆಗಳ ಬಗ್ಗೆ ಚರ್ಚಿಸುತ್ತಾರೆ. ಆದರೆ ಅವರ ಉದ್ದೇಶ ಗೋಲೋಕ ವೃಂದಾವನಕ್ಕೆ ಏರುವುದಲ್ಲ, ಅವರು ಭಗವಂತನ ತೇಜಸ್ಸಿನಲ್ಲಿ ವಿಲೀನಗೊಳ್ಳಲು ಬಯಸುತ್ತಾರೆ. ಈ ಹೇಳಿಕೆಯನ್ನು ನರಸಿಂಹ ತಪನಿ ಎಂದು ಕರೆಯಲ್ಪಡುವ ಉಪನಿಷತ್ತಿನ ಶಂಕರಾಚಾರ್ಯರ ವ್ಯಾಖ್ಯಾನದಿಂದ ಉಲ್ಲೇಖಿಸಲಾಗಿದೆ. ಅಂದ್ರೆ ನೋಡಿ, ಈಗ ಭಕ್ತರು ಸಹ ಏನು ಭಗವಂತನ ಬಗ್ಗೆ ವರ್ಣನೆ ಮಾಡ್ತಾರೆ. ಈಗ ಹೇಳ್ಬೋದು ಈಗ ಇದರಲ್ಲಿ ಏನು ಭಾವಾರ್ಥದಲ್ಲಿ ಪ್ರಭುಪಾದ ಹೇಳಿದೆ ಅಂದ್ರೆ, ಅಭಕ್ತರ ಬಾಯಿಂದ ನಾವು ಕೇಳ್ಬಾರ್ದಂತ. ಕೆಲವರು ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ, ಭಗವಂತನ ಬಗ್ಗೆ ಹೇಳ್ತಾರೆ, ಎಲ್ಲವೂ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ, ಆದ್ರೆ ಅವರಿಂದ ನಾವು ಕೇಳ್ಬಾರ್ದು. ಯಾಕೆ ಕೇಳ್ಬಾರ್ದು? ಯಾಕಂದ್ರೆ ಅವ್ರಿಗೆ ಭಗವಂತನ ಬಗ್ಗೆ ನಿಜವಾಗ್ಲೂ ಪ್ರೀತಿ ಇರೋದಿಲ್ಲ. ಅವರು ಭಗವಂತಿಗೆ ಸೇವೆ ಮಾಡ್ಬೇಕು ಅಂತನೋ ಹಿನ್ನೆಲೆ ಇರೋದಿಲ್ಲ. ಅವರು ತಮ್ಮ ವಾಕ್ಚತುರದಿಂದ ಎಲ್ಲಾರನ್ನು ಮನವೊಲಿಸ್ಲಿಕ್ಕೆ ಹೇಳೋದಷ್ಟೇ. ವೆರಿ ಗುಡ್. ಅವರ ಮನವೊಲಿಸಲಿಕ್ಕೆ ಹೇಳುವುದಷ್ಟೇ, ಅವರ ಸ್ವಂತ ಇದಕ್ಕೋಸ್ಕರ ಹೇಳ್ತಾರೆ. ಅದಲ್ಲದೆ ಬೇರೆ ಯಾವುದೇ ಆದಂತ ಅವರಿಗೆ ಉದ್ದೇಶ ಇರುವುದಿಲ್ಲ. ಅದಕ್ಕೇನೆ ಚೈತನ್ಯ ಮಹಾಪ್ರಭು ತುಂಬಾ ಇದರಾಗಿ ಹೇಳ್ತಾರೆ, ಮಾಯವಾದಿ ಬಾಯಿಸಿ ಸುಳ್ಳಿ ಓಯ್ ಸರ್ವನಾಶ. ಅಂದ್ರೆ ಮಾಯವಾದಿ ಅವರ ಬಾಯಿಂದ ಏನಾದ್ರೂ ಕೇಳಿದ್ರೆ ನಮ್ಮ ಸರ್ವನಾಶ ಖಂಡಿತ. ಅದಕ್ಕೆ ನಾವು ಸಂಘ ತುಂಬಾ ಮುಖ್ಯವಾದದ್ದು. ಸಾಧು ಸಂಘದಲ್ಲಿದ್ರೆ ಮಾತ್ರ ನಾವೇನು ರಕ್ಷಣೆ ಕವಚ ನಮಗೆ. ಅದಲ್ಲದೆ ಸಾಧು ಸಂಘವನ್ನು ಬಿಟ್ರೆ ನಮ್ಗೇನು ತುಂಬಾ ಅಪಾಯಕಾರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತುಂಬಾ ಮಾಯವಾದಿಗಳಿದ್ದಾರೆ. ನಮ್ಗೆ ಭಗವಂತನ ಬಗ್ಗೆ ಹೇಳ್ತಾರೆ. ನನಗೆ ಮೊನ್ನೆ ಒಬ್ರು ಹೇಳಿದ್ರು, ಒಬ್ರು ಸಂದೀಪ್ ಅಂತ ಹೇಳಿ ಇಲ್ಲಿ ಅವರು ವೃಂದಾವನಕ್ಕೆ ಹೋಗಿದ್ರಂತೆ. ಅವ್ರ ಭಕ್ತರ ಜೊತೆಗೆ ಹೋಗ್ಲಿಲ್ಲ, ಅವ್ರು ಹೀಗೇನೆ ಹೋದದ್ದು. ಹೋಗಿ ಅಲ್ಲಿ ವೃಂದಾವನದಲ್ಲಿ ಯಾರೋ ಸಿಕ್ಕಿ ಹೇಳಿದ್ರಂತೆ, ನಿಮ್ಗೆ ನಾನು ಟೆಂಪಲ್ ಎಲ್ಲ ತೋರಿಸ್ತೇನೆ, ಒಳಗೆಲ್ಲ ತೋರಿಸ್ತೇನೆ ಅಂತ. ಇವರಿಗೆ ಗೊತ್ತಿರಲಿಲ್ಲ, ಮೊದಲ ಸರ್ತಿ ಹೋಗುದು. ಅವರೆಲ್ಲ ಹೋದ್ರು, ಅವರನ್ನು ಒಳಗೆ ಕರ್ಕೊಂಡು ಹೋದ್ರು. ಅವರಿಗೆ ಸ್ವಲ್ಪ ಬಯಸ ಆಯ್ತು, ಸಂಜೆ ಹೊತ್ತಂತೆ. ತುಂಬಾ ಒಳಗೆಲ್ಲ ಕರ್ಕೊಂಡು ಹೋದ್ರಂತೆ. ಮತ್ತೆ ಅಲ್ಲಿ ಕುತ್ಕೊಂಡು ತುಂಬಾ ಕಥೆಯನ್ನು ಹೇಳಿದ್ರಂತೆ, ತುಂಬಾ ಚೆನ್ನಾಗಿ ಹೇಳಿದ್ರಂತೆ, ಎಲ್ಲವನ್ನು ವರ್ಣಿಸಿದಂತೆ. ಮತ್ತೆ ಲಾಸ್ಟ್ಗೆ ಅವ್ರು ಹೇಳ್ತಾರೆ ಅಂದ್ರೆ, ಒಂದು 40,000 ರೂಪಾಯಿ ಕೊಡಿ ಅಂತ. ಮತ್ತೆ ಅವ್ರು ಹೇಳಿದ್ರು ನನ್ನ ಹತ್ರ ಅಷ್ಟಿಲ್ಲ, ಬಿಡ್ಲೇ ಇಲ್ಲ ಅಂತೆ. ಲಾಸ್ಟ್ಗೆ ಅವ್ರೇನೋ 10,000 ರೂಪಾಯಿ ಕೊಟ್ಟು ಬಂದದಂತೆ. ಅವರು ಸಹ ಭಗವಂತನ ಲೀಲೆಯನ್ನು ಹೇಳಿದಲ್ಲ, ಏನು ವ್ಯತ್ಯಾಸ ಏನು ಅವರಲ್ಲಿ? ಅವರು ದುಡ್ಡಿನ ಆಸೆಗೋಸ್ಕರ ಭಗವಂತನ ಲೀಲೆಗಳನ್ನ ಹೇಳಿದ್ದು. ಭಗವಂತನ ಇದನ್ನ ಆದ್ರೆ ಅವ್ರು ತುಂಬಾ ಚೆನ್ನಾಗಿ ವಿವರಣೆಯನ್ನು ಮಾಡಿದ್ರು ಅಲ್ಲ. ಹೌದು, ಚೆನ್ನಾಗೆ ಮಾತಾಡ್ತಾರೆ, ಇಲ್ಲ ಅಂತಿಲ್ಲ. ಆದ್ರೆ ಇಲ್ಲಿ ಚೆನ್ನಾಗಿ ಮಾತಾಡೋದು ಮುಖ್ಯ ಅಲ್ಲ. ನಮ್ಗೆ ನಿಜವಾದ ಭಕ್ತಿಯಿಂದ, ಭಕ್ತಿ ಸೇವೆಯಿಂದ ನಾವು ಏನು ಅಂದ್ರೆ ಭಗವಂತನನ್ನ ಆ ಬಗ್ಗೆ ಮಾತಾಡ್ಬೇಕು, ಲೀಲೆಗಳ ಬಗ್ಗೆ ಮಾತಾಡ್ಬೇಕು ನಾವು. ಅದೇ ಭಗವಂತ ಯಾವ್ದು ನೋಡಲ್ಲ. ಅಂದ್ರೆ ನಾವು ಎಷ್ಟು ಕಲಿತಿದೆ ಅದೇ ಭಗವಂತನಿಗೆ ಕುಟಿನಾತಿಯನ್ನು ಇಷ್ಟ ಆಗುದಿಲ್ಲ. ನಮ್ಮ ಹೃದಯ ಎಷ್ಟು ಅಂದ್ರೆ ನಾವು ಭಗವಂತನಿಗೆ ಎಷ್ಟು ಶರಣಾಗತಿ ಹೊಂದಿದ್ದೇವೆ ಅಂತ ಭಗವಂತ ಅದನ್ನು ಮಾತ್ರ ನೋಡ್ತಾರೆ. ಅದಲ್ಲದೆ ನಾವು ಎಷ್ಟು, ಅದು ಹೇಳ್ತಾರಲ್ಲ ಭಜನೆಯಲ್ಲಿ, 106 ಶಾಸ್ತ್ರ ಓದಿದರೇನು ಜಪ ತಪ ನೀವೆಲ್ಲದ ಆಚಾರವೇತಕ್ಕೆ. ನಾವು ಎಷ್ಟು 1000 ಶಾಸ್ತ್ರವನ್ನು ಓದ್ಬೋದು, ಹಾಗೆ ನಾವು ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬೋದು. ಆದ್ರೆ ಭಗವಂತ ಅದಕ್ಕೆ ಒಲಿಯುವುದಿಲ್ಲ. ಭಗವಂತ ಅದರಿಂದ ಯಾವುದೇ ಆದಂತ ಪ್ರಸನ್ನ ಭಗವಂತ ಆಗುವುದಿಲ್ಲ. ಭಗವಂತ ಯಾವಾಗ ಪ್ರಸನ್ನ ಆಗ್ತಾರೆ ಅಂದ್ರೆ ಶುದ್ಧ ಭಕ್ತರಿಂದ ಮಾತ್ರ ಅವ್ರೇನು ಭಗವಂತ ಪ್ರಸನ್ನ ಆಗ್ಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಸಾಧ್ಯ ಇಲ್ಲ. ನಾವು ನೋಡ್ಬೋದು ಚೈತನ್ಯ ಪ್ರಭುದು ಸ್ಟೋರಿ ಅಲ್ಲಿ, ಅವರೊಬ್ರು ಭಗವದ್ಗೀತೆಯನ್ನು ಓದುದು, ಅವರಿಗೆ ಅದು ಸರಿ ಓದ್ಲಿಕ್ಕೆ ಸಹ ಬರುವುದಿಲ್ಲ. ಆದ್ರೂ ಚೈತನ್ಯ ಮಹಾಪ್ರಭುಗೆ ಏನಾಗುತ್ತೆ, ಶ್ರೀರಂಗಮಲ್ಲ ಪ್ರಭುಜಿ. ಅದೇ ಅವರು ಅಂದ್ರೆ ಆ ಭಕ್ತ ಭಗವಂತ ಹೇಗೆ ಆ ಒಂದು ಪಾರ್ಥಸಾರಥಿಯಾಗಿ ಇದ್ರು ಅಂತ ನೋಡಿ ಅವ್ರಿಗೆ ಇದಾಗುತ್ತೆ ಪ್ರಭುಜಿ. ಚೈತನ್ಯ ತುಂಬಾ ದುಃಖ ಆಗುತ್ತೆ ಅವ್ರಿಗೆ. ವೆರಿ ಗುಡ್ ಮಾತಾಜಿ. ಅಲ್ಲಿ ಬ್ರಾಹ್ಮಣರೆಲ್ಲ ನಗಾಡ್ತಾ ಇದ್ರು, ಅದು ಮುಖ್ಯ ಅಲ್ಲ ಅವರಿಗೆ, ಅದೇನು ಮುಖ್ಯ ಆಗ್ಲಿಲ್ಲ. ಆದ್ರೆ ಅವ್ರೇನು ಆ ಬುಕ್ ಅನ್ನು ನೋಡಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಏನು ಅವ್ರಿಗೆ ಓದ್ಲಿಕ್ಕೆ ಏನು ಬರುದಿಲ್ಲ, ಆದ್ರೂ ಅವರು ಆ ಬುಕ್ಕಿನ ಮೊದಲಿನ ಪೇಜ್ ನೋಡಿ ಹೇಳ್ತಾರೆ, ನೋಡಿ ಕೃಷ್ಣ ಎಷ್ಟು ಕರುಣಾಮಯಿ ಅಂದ್ರೆ ಅಳ್ತಾರೆ. ಚೈತನ್ಯ ಮಹಾಪ್ರಭು ಕೇಳ್ತಾರೆ, ಹಾಗೆ ಹೇಳ್ತಾರೆ, ಕೃಷ್ಣ ಎಷ್ಟು ಕರುಣಾಮಯಿ ಅಂದ್ರೆ ಆ ಭಗವಂತ ದೇವೋತ್ತಮ ಪರಮಪುರುಷನು ಆ ಸಾರಥಿಯಾಗಿ ಇಲ್ಲಿ ಇದ್ದಾರೆ. ಆಗ ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ಭಗವದ್ಗೀತೆಯನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡಿದ್ಯಾ ಅಂತ. ಅದಲ್ಲದೆ ಏನು ನಾವು ತುಂಬಾ ವಿಪ್ರರಾಗಿ ಎಲ್ಲ ಮಾಡಿದ್ರು ಸಹ ಏನು ಪ್ರಯೋಜನ ಇಲ್ಲ. ಭಗವಂತ ಏನು ನೋಡುದು, ನಮ್ದು
ಭಕ್ತಿಯನ್ನ ಪ್ರಭುಜಿ. ಭಕ್ತಿಯನ್ನು ಈ ನೋಡಿ. ಭಾವ ನೋಡ್ತಾರೆ. ಈಗ ನಿಮ್ಮ ಮನೆಯಲ್ಲಿ ಯಾರನ್ನು ಕಾಯ್ಲಿಕ್ಕೆ ಇರ್ತೀರಿ, ಅವ್ರು ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಮಾಡ್ತಾರೆ, ಹಿಂದಿನಿಂದ ಎಲ್ಲ ಕಳ್ಳತನ ಮಾಡ್ತಾರೆ, ಅವರನ್ನ ಇರ್ತೀರಲ್ಲ, ಏನು ಬರೋದು ಪರವಾಗಿಲ್ಲ, ನಿಮ್ಗೆ ನಿಯತ್ತಾಗಿರ್ತಾನೆ, ಅವರನ್ನ ಇರ್ತೀರಾ? ನಿಯತ್ತಾಗಿರೋರ್ನ ಪ್ರಭುಜಿ. ಹಾಗೇನೆ ಭಗವಂತನಿಗೆ ಸಹ ಹಾಗೇನೆ ಅವರಿಗೆ ನಿಯತ್ತಾಗಿರುವವರು ಇಷ್ಟ, ಅವರಿಗೆ ಏನ್ ಬೇಕಾದ್ರೂ ಮಾಡ್ತಾರೆ ನೋಡಿ. ಅರ್ಜುನನಿಗೆ ಕೃಷ್ಣ ಏನು ಮಾಡ್ಲಿಕ್ಕೂ ರೆಡಿ, ಸಾರಥಿಯಾಗಿ ಸಹ ಅವರು ಭಗವಂತ ಇದ್ದಾರೆ. ಹಾಗೇನೆ ಭಗವಂತನ ಭಕ್ತರಿಗೆ ಆ ಭಕ್ತ ಪರಾಧೀನ, ಭಗವಂತ ಯಾವ ಇದಕ್ಕೆ ಕೆಳಗಿಳಿಲಿಕ್ಕೂ ಸಹ ಏನು ಭಗವಂತ ಸಿದ್ಧರಾಗಿರ್ತಾರೆ. ಯಾರಿಗೆ? ಭಗವಂತನ ಭಕ್ತರಿಗೆ ಮಾತ್ರ. ಹಾಗೇನೆ ಯಾರು ಕುಟಿನಾತಿ ಮಾಡ್ತಾರೆ ಅವರಿಗೆ ಸಹ ಭಗವಂತನಿಗೆ ಕೊಟ್ಟು ಭಗವಂತ ಏನು ಬೇಕಾದ್ರೂ ಮಾಡ್ತಾರೆ. ಈಗ ನೋಡಿ, ಹಿರಣ್ಯಕಶಿಪು ಅವನು ತನ್ನನ್ನು ಉಳಿಸಿಕೊಳ್ಳಿಕ್ಕೆ ಯಾವ ಯಾವ ವರವನ್ನು ಕೇಳ್ತಾನೆ, ಆದ್ರೂ ಭಗವಂತ ಬಿಟ್ರ? ಇಲ್ಲ ಪ್ರಭುಜಿ. ನಾವೊಂದು ಯೋಚನೆ ಮಾಡ್ಬೋದಾ, ಯಾವದ್ರಲ್ಲಿ ಎಲ್ಲದರಲ್ಲಿ ಇದು ಮಾಡ್ತಿದ್ದಾನೆ ಅಂದ್ರೆ, ನಾನು ರಾತ್ರಿ ಸಾಯ್ಬಾರ್ದು, ಹಗಲು ಸಾಯ್ಬಾರ್ದು, ನಾನು ಇದು ಮನುಷ್ಯರಿಂದ ಸಾಯ್ಬಾರ್ದು, ಅಂದ್ರೆ ಅಸ್ತ್ರ ಸಾಯ್ಬಾರ್ದು, ಎಲ್ಲ ಯಾವುದು ಅಂದ್ರೆ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಆದ್ರೂ ಭಗವಂತ ಎಷ್ಟು ಇದು ಅಂತ ನೋಡಿ. ಅವನು ಅನ್ಕೊಂಡ ಅವನು ಚತುರ ಅಂತ. ಭಗವಂತ ಏನ್ ಮಾಡಿದ್ರು ಅವನನ್ನು? ಅವನ ಎಲ್ಲ ಏನು ಅವನು ಕೇಳಿದೆಲ್ಲ ಒಪೋಸಿಟ್ ಆಗಿ ಭಗವಂತ ಏನ್ ಮಾಡ್ತಾರೆ, ಅವರನ್ನು ಕೊಲ್ತಾರೆ ಪ್ರಭುಜಿ. ಕೊಲ್ತಾರೆ. ನಾವು ಚಿಂತಿಸ್ಲಿಕ್ಕೂ ಸಾಧ್ಯ ಇಲ್ಲ ಹೇಗೆ ಕೊಲ್ತಾರೆ ಅಂದ್ರೆ. ಭಗವಂತನ ಭಕ್ತರಂದ್ರೆ ಹಾಗೇನೆ, ಭಗವಂತನ ಅಂದ್ರೆ ಭಕ್ತರು ಹಾಗೇನೆ. ಅಸುರರಿಗೆ ತುಂಬಾ ವ್ಯತ್ಯಾಸ ಉಂಟು. ಅವರು ಅಸುರರು ಏನಂದ್ರೆ, ಅವರು ಭಗವಂತ ಆಗ್ಲಿಕ್ಕೆ ಹೋಗುದು ಮಾಯದಿ, ಅಂದ್ರೆ ನಾನು ಭಗವಂತ ಅಂತ. ನಾನು ನಿಮ್ಗೊಂದು ಸ್ಟೋರಿ ಹೇಳಿದ್ದೆ, ವೃಂದಾವನದಲ್ಲಿ ಒಬ್ರು ಬಂದಿದ್ರು, ಪ್ರಭುಪಾದ್ ವೃಂದಾವನದಲ್ಲಿ ಇರುವಾಗ ಅವರ ಶಿಷ್ಯರ ಹತ್ರ ಹೇಳ್ತಾರೆ, ನಿಮ್ಮ ಸ್ವಾಮೀಜಿಯನ್ನು ಕರೆಯಿರಿ, ಅಂದ್ರೆ ಪ್ರಭುಪಾದನ್ನು ಕರೆಯಿರಿ ಅಂತ. ಪ್ರಭುಪಾದ್ಗೆ ಹೇಳಿ, ನಾನೇ ನಿಜವಾದ ದೇವರು ಅಂತ. ಹಾಗೇನೆ ಶಿಷ್ಯರು ಬಂದು ಅಲ್ಲಿ ಹೇಳ್ತಾರೆ ಪ್ರಭುಪಾದ್ಗೆ, ಇಲ್ಲಿ ವೃಂದಾವನದ ಇಲ್ಲಿ ಹೊರಗೆ ಒಬ್ರು ಮಾಯವಾದಿ ಬಂದಿದ್ದಾರೆ, ಅಂದ್ರೆ ಅವರು ಅಂದ್ರೆ ಬೂದಿ ಎಲ್ಲ ಹಚ್ಕೊಂಡಿದ್ದಾರೆ ಒಳ್ಳೆ, ಅವ್ರು ಹೇಳ್ತಾ ಇದ್ದಾರೆ ನಾನೇ ದೇವರು ಅಂತ. ಅದಕ್ಕೆ ಪ್ರಭುಪಾದ್ ಹೇಳ್ತಾರೆ, ಅವನನ್ನು ಅಲ್ಲಿ ಗೋವರ್ಧನಗಿರಿ ಹತ್ತಿರ ಗೋವರ್ಧನಗಿರಿಯನ್ನು ಎತ್ತಿ ನಿಲ್ಲಿಕ್ಕೆ ಹೇಳು, ನಾವೆಲ್ಲ ಆರತಿ ಪ್ಲೇಟ್ ಎಲ್ಲ ತಗೊಂಡು ಹೋಗುವ, ನಾವು ಒಪ್ಕೊಳ್ಳು ಆಗ ಭಗವಂತ ಅಂತ. ಯಾರು? ಅವನು ಇಲ್ಲಿ ಆದ್ರೂ ಗೋವರ್ಧನಗಿರಿಯನ್ನು ಎತ್ತಲಿಕ್ಕೆ. ಹಾಗೇನೆ ಅವರ ಶಿಷ್ಯರು ಬಂದು ಅವರ ಹತ್ರ ಹೇಳ್ತಾರೆ, ಮಾಯವಾದಿ ಎತ್ತಲ, ನಮ್ಮ ಸ್ವಾಮೀಜಿ ಅವರು ಹೇಳಿದ್ರು ನೀವು ಗೋವರ್ಧನ ಗಿರಿಯನ್ನು ಎತ್ತಿ ಹಿಡೀರಿ, ಪ್ರಭುಪಾದ ಅಲ್ಲಿಗೆ ಬರ್ತಾರಂತ. ಮತ್ತೆ ಹೊರಗೆ ನೋಡಿದ್ರೆ ಅವ್ರೇನು ಅಲ್ಲಿಂದ ಓಡಿ ಕಿತ್ತಿದ್ರು, ಅಲ್ಲಿಂದ ಓಟ ಕಿತ್ತಿದ್ರು, ಜಾಗ ಖಾಲಿ ಮಾಡಿದ್ರು. ಜಾಗ ಖಾಲಿ ಮಾಡಿದ್ರು. ಹಾಗೇನೆ ಅಂದ್ರೆ ಭಗವಂತನ ಭಕ್ತರಿಗೆ ಎಲ್ಲವೂ ಗೊತ್ತಿರುತ್ತೆ. ಯಾಕೆಂದ್ರೆ ಅವರು ಭಗವಂತನ ಸೇವೆ ಮಾಡುವಾಗ ಭಗವಂತನ ಗುಣಗಳೆಲ್ಲ ಅವರಿಗೆ ಬರುತ್ತೆ. ಹಾಗೇನೆ ನಾವು ಅಭಕ್ತರ ಸಂಘದಲ್ಲಿದ್ರೆ ನಾವು ಸಹ ಹಾಗೇನೆ ಇರ್ತೇವೆ. ನಮಗೆ ಯಾವುದೇ ಆದಂತೇನು ಗುಣಗಳು, ಒಳ್ಳೆಯ ಗುಣಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಬೆಂಕಿಯ ಹತ್ತಿರ ಇದ್ರೆ ನಮ್ಗೆ ಯಾವ ಶಾಖ ಬರುತ್ತೆ? ಬಿಸಿ ಬರುತ್ತೆ ಪ್ರಭುಜಿ, ಬಿಸಿ ಬರುತ್ತೆ. ಹಾಗೇನೆ ನಾವು ಕೋಲ್ಡ್ ಏರಿಯಾದಲ್ಲಿ ಇದ್ರೆ ನಮ್ಗೆ ಯಾವ ಶಾಖ ಬರುತ್ತೆ? ತಂಪು ಶಾಖ, ತಂಪು ಶಾಖ. ಹಾಗಾದ್ರೆ ನಾವು ಇರುವ ಜಾಗದ ಮೇಲೆ ನಮ್ಗೇನು ಪ್ರಭಾವ ಬೀರುತ್ತೆ. ಅದೇ ರೀತಿ ನಮ್ಮ ಸಂಘದ ಮೇಲೆ ಸಹ ನಮಗೆ ಪ್ರಭಾವ ಬೀರುತ್ತೆ. ಹಾಗಾಗಿ ನಾವೇನು ತುಂಬಾ ಜಾಗರೂಕರಾಗಿ ಇರ್ಬೇಕು. ಇಲ್ಲಿ ಹೇಳ್ತಾರೆ, ಅದೇ ಮಾಯವಾದಿ ಕೆಲವೊಮ್ಮೆ ರಾಧಾಕೃಷ್ಣ ದೇವತೆಯನ್ನು ಪೂಜಿಸುತ್ತಾರೆ ಮತ್ತು ಭಗವಂತನ ಲೀಲೆಗಳಿಗೂ ಚರ್ಚಿಸುತ್ತಾರೆ. ಅದಕ್ಕೆ ಇಲ್ಲಿ ಪೃಥು ಮಹಾರಾಜರು ಏನು ಕೇಳುದು ಭಗವಂತನ ಹತ್ರ, ನನಗೆ ಯಾರ ಸಂಘವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಪೃಥು ಮಹಾರಾಜರು. ಶುದ್ಧ ಭಕ್ತರ ಸಂಘ ಪ್ರಭುಜಿ, ಭಕ್ತರ ಸಂಘವನ್ನು ಕೇಳ್ತಿದ್ದಾರೆ. ಅದಲ್ಲದೆ ಶುದ್ಧ ಭಕ್ತರಲ್ಲದವರ ಸಂಘವನ್ನು ಮಾಡಿದ್ರೆ ನಾವೇನು ನಮ್ಮ ವಿನಾಶಕ್ಕೆ ಕಾರಣ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ, ಶುಕದೇವ ಗೋಸ್ವಾಮಿ ಮತ್ತು 4 ಕುಮಾರರು ಯಾವಾಗಲೂ ನಿರಾಕಾರ ಬ್ರಹ್ಮ ಚಿಂತನೆಯಲ್ಲಿ ಮಗ್ನರಾಗಿದ್ದರು ಮತ್ತು ಬ್ರಹ್ಮವಾದಿಗಳಾಗಿದ್ದರು. ಅವರು ಕೃಷ್ಣನ ಲೌಕಿಕ ಲೀಲೆಗಳು ಮತ್ತು ಗುಣಗಳಿಂದ ಆಕರ್ಷಿತರಾದರು. ಆದ್ದರಿಂದ ಅವರು ನಂತರ ಕೃಷ್ಣನ ಭಕ್ತರಾದರು ಅಂತ ಇಲ್ಲಿ ಹೇಳ್ತಾರೆ. 4 ಕುಮಾರರ ಮನಸ್ಸುಗಳು ಕೃಷ್ಣನ ಪಾದ ಕಮಲಗಳಿಗೆ ಅರ್ಪಿಸುವ ಹೂಗಳು ಸುವಾಸನೆಯಿಂದ ಆಕರ್ಷಿತವಾದವು. ಹೀಗೆ ಕೃಷ್ಣನ ದಿವ್ಯ ಗುಣಗಳಿಗೆ ಆಕರ್ಷಿತರಾಗಿ ಅವರು ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡರು. ದೇವರ ಕಮಲದ ಕಣ್ಣುಗಳು ವ್ಯಕ್ತಿತ್ವದ ಪರಮಾತ್ಮನ ಪಾದ ಕಮಲದಿಂದ ತುಳಸಿ ಎಲೆಗಳು ಮತ್ತು ಕುಂಕುಮದ ಸುವಾಸನೆಯನ್ನು ಹೊತ್ತ ತಂಗಾಳಿಯು ಮೂಗಿನ ಒಳ್ಳೆಗಳು ಮೂಲಕ ಋಷಿಗಳು ಕುಮಾರರು ಹೃದಯಗಳಲ್ಲಿ ಪ್ರವೇಶಿಸಿದಾಗ ಅವರು ನಿರಾಕಾರ ಬ್ರಹ್ಮ ತಿಳುವಳಿಕೆಗೆ ಅಂಟಿಕೊಂಡಿದ್ದರೂ ಸಹ ದೇಹ ಮತ್ತು ಮನಸ್ಸಿನಲ್ಲಿ ಬದಲಾವಣೆಯನ್ನು ಅನುಭವಿಸಿದರು.
ಶೀಲ ವ್ಯಾಸದೇವನು ಕರುಣೆಯಿಂದ ಶುಕದೇವ ಗೋಸ್ವಾಮಿಯು ಶ್ರೀಕೃಷ್ಣನ ಲೀಲೆಗಳಿಗೆ ಆಕರ್ಷಿತನಾದನು. ಹೀಗೆ ಕೃಷ್ಣನ ದಿವ್ಯ ಗುಣಗಳಿಂದ ಆಕರ್ಷಿತನಾಗಿ ಅವನು ಕೂಡ ಭಕ್ತನಾದನು ಮತ್ತು ಅವನ ಸೇವೆಯಲ್ಲಿ ನಿರತನಾದನು. ಭಗವಂತನ ದಿವ್ಯ ಲೀಲೆಗಳಿಂದ ಆಕರ್ಷಿತನಾದ ಶ್ರೀಲ ಸುಖದೇವ ಗೋಸ್ವಾಮಿಯವರ ಮನಸ್ಸು ಕೃಷ್ಣ ಪ್ರಜ್ಞೆಯಿಂದ ಉದ್ರೇಕಗೊಂಡಿತ್ತು. ಆದ್ದರಿಂದ ಅವನು ತಂದೆಯ ಕೃಪೆಯಿಂದ ಶ್ರೀಮದ್ ಭಾಗವತ ಅಧ್ಯಯನ ಮಾಡಲು ಪ್ರಾರಂಭಿಸಿದ್ದನು. ತಮ್ಮ ಹುಟ್ಟಿನಿಂದಲೇ 9 ಮಹಾ ಅತೀಂದ್ರಿಯ ಯೋಗೇಂದ್ರರು ಸಂಪೂರ್ಣ ಸತ್ಯದ ನಿರಾಕಾರ ತತ್ವಜ್ಞಾನಿಗಳಾಗಿದ್ದರು. ಆದರೆ ಅವರು ಭಗವಾನ್ ಬ್ರಹ್ಮ, ಭಗವಾನ್ ಶಿವ ಮತ್ತು ಮಹರ್ಷಿ ನಾರದರಿಂದ ಭಗವಾನ್ ಕೃಷ್ಣನ ಗುಣಗಳ ಬಗ್ಗೆ ಕೇಳಿದ್ದರು. ಅವರು ಕೂಡ ಕೃಷ್ಣನ ಭಕ್ತರಾದರು. ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ ಭಗವಂತನ ಗುಣಗಳಿಂದ ಆಕರ್ಷಿತರಾಗಿ ಭಕ್ತಿ ಸೇವೆಯಲ್ಲಿ ಸಲ್ಲಿಸಿದ 9 ಯೋಗೇಂದ್ರ ಭಕ್ತಿ ಸೇವೆಯ ಸಂಪೂರ್ಣ ವಿವರಣ ಇದೆ. 9 ಯೋಗೇಂದ್ರ ಭಗವಾನ್ ಬ್ರಹ್ಮನ ಸಹವಾಸವನ್ನು ಪ್ರವೇಶಿಸಿದವರು ಮತ್ತು ಅವರಿಂದ ಶ್ರೇಷ್ಠ ವೈದಿಕ ಸಾಹಿತ್ಯಗಳಾದ ಉಪನಿಷತ್ತುಗಳು ನಿಜವಾದ ಅರ್ಥವನ್ನು ಹೇಳಿದೆ. ಯೋಗೇಂದ್ರರು ಈಗಾಗಲೇ ವೈದಿಕ ಜ್ಞಾನದ ಪರಿಣಿತರಾಗಿದ್ದರು. ಬ್ರಹ್ಮನನ್ನು ಕೇಳುವ ಮೂಲಕ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಬಹಳ ಸಂತೋಷ ಪಟ್ಟರು. ಹೀಗೆ ಅವರು ಭಗವಾನ್ ಕೃಷ್ಣನ ವಾಸಸ್ಥಾನವಾದ ದ್ವಾರಕವನ್ನು ಪ್ರವೇಶಿಸ ಬಯಸಿದರು. ಈ ರೀತಿಯೇ ಅವರು ಅಂತಿಮವಾಗಿ ರಂಗಕ್ಷೇತ್ರ ಎಂದು ಕರೆಯಲ್ಪಡುವ ಸ್ಥಾನವನ್ನು ಸಾಧಿಸಿದರು. ನಿರಾಕಾರ ಬ್ರಹ್ಮದಲ್ಲಿ ವಿಲೀನ ಬಯಸುವವರು 3 ವರ್ಗ. ಮುಕ್ತಿ ಪಡೆಯಲು ಬಯಸುವವರು, ಈಗಾಗಲೇ ಮುಕ್ತಿಯನ್ನು ಹೊಂದಿರುವವರು ಮತ್ತು ಬ್ರಹ್ಮವನ್ನು ಅರಿತುಕೊಂಡವರು. ಈ ಭೌತಿಕ ಜಗತ್ತಿನಲ್ಲಿ ಮುಕ್ತಿಯನ್ನು ಬಯಸುವ ಅನೇಕ ಜನರಿದ್ದಾರೆ ಮತ್ತು ಈ ಉದ್ದೇಶಕ್ಕಾಗಿ ಅವರು ಶ್ರೀಕೃಷ್ಣನ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾರೆ. ಭೌತಿಕ ಬಂಧನಗಳಿಂದ ಮುಕ್ತರಾಗಲು ಬಯಸುವವರು ಭಯಂಕರವಾದ ದೈಹಿಕ ಲಕ್ಷಣಗಳನ್ನು ಹೊಂದಿರುವ ವಿವಿಧ ದೇವತೆಗಳ ಪೂಜೆಯನ್ನು ತ್ಯಜಿಸುತ್ತಾರೆ. ದೇವತೆಗಳ ಬಗ್ಗೆ ಅಸೂಯೆ ಪಡೆದ ಅಂತ ಶಾಂತಿಯುತ ಭಕ್ತರು ದೇವೋತ್ತಮ ಪರಮಪುರುಷ ನಾರಾಯಣ ವಿವಿಧ ರೂಪಗಳನ್ನು ಪೂಜಿಸುತ್ತಾರೆ. ಶ್ರೀಮದ್ ಭಾಗವತದಲ್ಲಿ ಇಲ್ಲಿ ಹೇಳ್ತಾರೆ, ನಿಜವಾಗಿ ಅತ್ಯುನ್ನತ ಪರಿಪೂರ್ಣತೆಯನ್ನು ಬಯಸುವವನು ವಿಷ್ಣುವನ್ನು ಅವರ ವಿವಿಧ ಅವತಾರಗಳಲ್ಲಿ ಪೂಜಿಸುತ್ತಾರೆ. ಭೌತಿಕ ಜೀವನದ ವಿಧಾನದ ಆಕರ್ಷಿತರಾಗಿ ಮತ್ತು ಯಾವಾಗಲೂ ಉದ್ವೇಗಗೊಂಡು ಆತಂಕದಿಂದ ತುಂಬಿರುವವರು ಉಗ್ರವಾಗಿ ಕಾಣುವ ದೇವತೆಗಳನ್ನು ಪೂಜಿಸುತ್ತಾರೆ. ಕಾಳಿ ಮತ್ತು ಕಾಲಭೈರವ, ರುದ್ರ ನಂತಹ ದೇವತೆಗಳು ಅತ್ಯೋಗ್ಯ ಕೃಷ್ಣನ ಭಕ್ತರು ದೇವತೆಗಳನ್ನು ಅಥವಾ ಅವರ ಆರಾಧಿಕರನ್ನು ಅಸೂಯೆ ಪಡುವುದಿಲ್ಲ. ಬದಲಾಗಿ ನಾರಾಯಣನ ಅವತಾರಗಳಿಗೆ ಶಾಂತಿಯುತವಾಗಿ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸುತ್ತಾರೆ. ಅರ್ಥ ದೇವತಾರಾಧನೆಯನ್ನು ತೊಡಗಿಸುವವರು ಅದೃಷ್ಟವಶ ಭಕ್ತರೊಂದಿಗೆ ಸಹವಾಸ ಮಾಡಿದರೆ ಅವರು ಸೂಕ್ತ ಭಕ್ತಿ ಸೇವೆ ಮತ್ತು ಭಗವಂತನ ಗುಣಗಳನ್ನು ಮೆಚ್ಚಿಗೆ ಕ್ರಮೇಣ ಜಾಗೃತಗೊಳ್ಳುತ್ತಾರೆ. ಈ ರೀತಿಯಾಗಿ ಅವರು ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡು ಮುಕ್ತಿಯ ಬಯಕೆ ಮತ್ತು ನಿರಾಕಾರ ಆಸಕ್ತಿಯಲ್ಲಿ ವಿಲೀನವಾಗುವ ಬಯಕೆಯನ್ನು ತ್ಯಜಿಸುತ್ತಾರೆ. ಇಲ್ಲಿ ಭಕ್ತರ ಸಹವಾಸ ಮಾಡುವುದರಿಂದ ಏನಾಗುತ್ತೆ, ಇಲ್ಲಿ ಏನ್ ಹೇಳ್ತಾರೆ? ಹರೇ ಕೃಷ್ಣ. ಭಕ್ತರ ಜೊತೆಗೆ ನಾವು ಇದ್ವಿ ಅಂತಂದ್ರೆ ಭಗವಂತನ ಬಗ್ಗೆ ಏನೆಲ್ಲ ವಿಷಯಗಳನ್ನ ಕೇಳಿ ತಿಳಿದುಕೊಳ್ಳುವ ಮುಖಾಂತರ ನಮ್ಮ ಭಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಭಕ್ತಿ ಸೇವೆಯಲ್ಲಿ ಜಾಸ್ತಿ ತೊಡಗಿಸ್ಕೊತೀವಿ. ಅವರ ಬೇರೆ ಯಾವ್ದು ಬಯಕೆ ಇದ್ರು ಸಹ ಅವರದ್ದೇನು ಅಲ್ಲಿಗೆ ಅದು ನಾಶ ಆಗುತ್ತೆ. ಅವ್ರೇನು ಏನು ಭಗವಂತನ ಭಕ್ತಿಗೇನು ಆಕರ್ಷಿತರಾಗ್ತಾರೆ. ಯಾರಾದ್ರೂ ಭಾವಾರ್ಥ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲ ಪ್ರಭು. ಓದಿ. 4 ಕುಮಾರರು ಚತುಸ್ಸನ ಶುಕದೇವ ಗೋಸ್ವಾಮಿ ಮತ್ತು 9 ಯೋಗೇಶ್ವರರು ಬ್ರಹ್ಮನ ಸಾಕ್ಷಾತ್ಕಾರ ಲೀಲವಾದರು ಮತ್ತು ಅವರು ಹೇಗೆ ಭಕ್ತರಾದರು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. 3 ರೀತಿಯ ನಿರಾಕಾರವಾದಿಗಳಿದ್ದಾರೆ. ಮುಮುಕ್ಷು, ಮುಕ್ತಿಯನ್ನು ಬಯಸುವವರು, ಜೀವನ್ ಮುಕ್ತರು, ಈ ಜೀವನದಲ್ಲಿ ಮುಕ್ತರಾದವರು, ಮತ್ತು ಪ್ರಾಪ್ತ ಸ್ವರೂಪರು, ಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ವಿಲೀನಗೊಂಡವರು. ಎಲ್ಲಾ 3 ರೀತಿಯ ಜ್ಞಾನಿಗಳನ್ನು ಮೋಕ್ಷಾಕ್ಷಿಗಳು ಎಂದು ಕರೆಯಲಾಗುತ್ತದೆ. ಅಂದರೆ ಮುಕ್ತಿಯನ್ನು ಬಯಸುವವರು ಭಕ್ತರೊಂದಿಗೆ ಸಹವಾಸ ಮಾಡುವ ಮೂಲಕ ಅಂತಹ ಜನರು ಮುಮುಕ್ಷು ತತ್ವವನ್ನು ತ್ಯಜಿಸಿ
ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾರೆ. ಈ ಬದಲಾವಣೆಗೆ ನಿಜವಾದ ಕಾರಣ ಭಕ್ತರ ಸಹವಾಸ. ಕೃಷ್ಣ ಪ್ರಜ್ಞೆ ಚಳುವಳಿಯು ಎಲ್ಲಾ ರೀತಿಯ ಪುರುಷರನ್ನು ಆಕರ್ಷಿಸುವ ಉದ್ದೇಶವನ್ನು ಹೊಂದಿದೆ. ಭಗವಂತನ ಭಕ್ತಿ ಸೇವೆಯನ್ನು ಹೊರತುಪಡಿಸಿ ಇತರ ವಸ್ತುಗಳನ್ನು ಬಯಸುವವರನ್ನು ಸಹ ಭಕ್ತರ ಸಹವಾಸದ ಮೂಲಕ ಅವರು ಕ್ರಮೇಣ ಭಕ್ತಿ ಸೇವೆಯನ್ನು ಸಲ್ಲಿಸಲು ಪ್ರಾರಂಭಿಸುತ್ತಾರೆ. ಹರೇ ಕೃಷ್ಣ. ಇಲ್ಲಿ ಏನು ತುಂಬಾ ಯಾಕೆ ಪೃಥು ಮಹಾರಾಜರು ಭಗವಂತನ ಅದೇ ವರವನ್ನು ಅದನ್ನ ಕೇಳ್ತಾರೆ, ಯಾಕೆಂದ್ರೆ ಇದು ಆಕ್ಚುಲಿ ನಮ್ಗೆ ನೋಡ್ಲಿಕ್ಕೆ ಚಿಕ್ಕದ, ಆದ್ರೆ ಈ ಭಕ್ತರ ಸಹವಾಸ ಅನ್ನೋದು ನಮ್ಮನ್ನು ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ಅದರ ಅನುಭವ ನಮ್ಗಿರ್ಬೋದು. ಅಂದ್ರೆ ನಾವು ಮೊದಲು ಹೇಗಿದ್ವಿ, ಈಗ ಭಕ್ತರ ಸಹವಾಸಕ್ಕೆ ಬಂದು ನಾವು ಹೇಗೆ ಆದ್ವಿ ಅಂದ್ರೆ ಇಲ್ಲಿ ಹೇಳ್ತಾರೆ ಎಲ್ಲ ಯಾವುದೇ ಭೌತಿಕ ಅಂದ್ರೆ ಇಲ್ಲಿ ಯಾವ ತರ ಎಲ್ಲ ಇರ್ತಾರೆ ಅಂದ್ರೆ ಅವ್ರ ಮುಕ್ತಿಯನ್ನು ಎಲ್ಲವನ್ನು ಬಯಸ್ತಾರೆ. ಆದ್ರೆ ಭಕ್ತರ ಸಹವಾಸಕ್ಕೆ ಬಂದ ತಕ್ಷಣ ಅವ್ರು ಏನಾಗ್ತಾರೆ ಅವರು ಎಲ್ಲವನ್ನು ತ್ಯಜಿಸ್ತಾರೆ ಪ್ರಭುಜಿ. ಎಲ್ಲವನ್ನು ಭಕ್ತಿ ಸೇವೆಯನ್ನು ಸಲ್ಲಿಸ್ತಾರೆ. ನಿಜವಾದ ಭಕ್ತರಾಗ್ತಾರೆ. ಆಧ್ಯಾತ್ಮಿಕ ಉನ್ನತಿ ಹೊಂದ್ತಾರೆ. ಆಧ್ಯಾತ್ಮಿಕ ಉನ್ನತಿಯನ್ನು ಹೊಂದ್ತಾರೆ. ನಾವು ನೋಡ್ಬೋದು ಮೃಗಾರಿ ಅವ್ರು ಯಾವ ತರ ಇದ್ರು, ಜೀವಿಗಳನ್ನೆಲ್ಲ ಯಾವ ತರ ಕೊಲ್ತಾ ಇದ್ರು, ಅರ್ಧ ಕೊಂದು ಅರ್ಧ ಇದ್ ಮಾಡ್ತಾ ಇದ್ರು ಅಂತ. ಆದ್ರೆ ಅವ್ರು ಹೇಗೆ ಪರಿವರ್ತನೆ ಆಗ್ತಾರೆ ನೋಡಿ, ಭಕ್ತರ ಸಹವಾಸ. ಹೌದು ಪ್ರಭು, ಖಾಲಿ ಭಕ್ತರ ಸಹವಾಸ. ಅದಕ್ಕೇನೆ ಪೃಥು ಮಹಾರಾಜರು ಇಲ್ಲೇನು ಹೇಳುವುದಂದ್ರೆ ನನಗೆ ಅಂದ್ರೆ ಭಕ್ತರ ಸಹವಾಸದಿಂದ ಅಂದ್ರೆ ಒಂದು ಕಿವಿ ಸಾಗು ಲಕ್ಷ ನನಗೇನು ಕಿವಿಗಳನ್ನು ಕೊಡಿ ಭಗವಂತನ ಬಗ್ಗೆ ಕೇಳಲಿಕ್ಕೆ. ಅದೇ ಭಗವಂತನ ಭಕ್ತರ ಸಂಘ ಇದ ಸಿಕ್ಕಿದ್ರೆ ನಾವು ಅದು ನಮ್ಗೆ ಭಗವಂತನಲ್ಲಿಗೆ ನಮ್ಮನ್ನೇನು ಕರ್ಕೊಂಡೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಾವು ಭಕ್ತರ ಇದು ಸಿಗಲಿಲ್ಲ ಅಂದ್ರೆ ನಾವೇನು ಈ ಜನಂ ಮೃತ್ಯು ಜರ ವ್ಯಾಧಿಲಿ ನಾವೇನು ಸಿಕ್ಕಿ ಹಾಕಿಕೊಳ್ತು. ಹಾಗೇನೆ ನಮ್ಗೆ ತುಂಬಾ ಅಪಾಯಕಾರಿಯಾದಂತ ವಿಷಯ. ನಾವು ಭಕ್ತರ ಸಂಘದಲ್ಲಿ ಇದ್ರೆ ಮಾತ್ರ ನಾವೇನು ರಕ್ಷಣೆಯನ್ನು ಪಡಿಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಓ ಮಹಾನ್ ವಿದ್ವಾಂಸನೇ, ಭಕ್ತನ ಈ ಭೌತಿಕ ಜಗತ್ತಿನಲ್ಲಿ ಅನೇಕ ದೋಷಗಳಿದ್ದರೂ ಒಂದು ಒಳ್ಳೆಯ ಅವಕಾಶವಿದೆ, ಭಕ್ತನೊಂದಿಗಿನ ಸಹವಾಸ. ಅಂತಹ ಸಹವಾಸವು ಅಪಾರ ಸಂತೋಷವನ್ನು ತರುತ್ತದೆ. ಈ ಉತ್ತಮ ಗುಣವಾಗಿ ಬ್ರಹ್ಮ ತೇಜಸ್ಸಿನಲ್ಲಿ ವಿಲೀನವಾಗುವ ಮೂಲಕ ಮುಕ್ತಿಯನ್ನು ಸಾಧಿಸುವ ನಮ್ಮ ಬಲವಾದ ಬಯಕೆಯು ದುರ್ಬಲಗೊಂಡಿದೆ. ಇಲ್ಲಿ ಏನ್ ಹೇಳ್ತಾರೆ, ಭಕ್ತರ ಸಹವಾಸದಿಂದ ಏನೆಲ್ಲ ಆಗುತ್ತೆ? ಬ್ರಹ್ಮ ತೇಜಸ್ಸಿನಲ್ಲಿ ನಾವು ವಿಲೀನರಾಗ್ಬೇಕು ಅಂತ ಅನ್ಕೊಂಡಿದ್ದು ಅದು ಸಡಿಲಗೊಂಡ್ಬಿಡುತ್ತೆ, ಅದು ವೀಕನ್ ಆಗತ್ತೆ ಅಂತ ಹೇಳಿ ಅದ್ರ ಬದಲು ನಮ್ಮ ಬಲವಾದ ಬಯಕೆಯನ್ನು ದುರ್ಬಲಗೊಂಡಿದೆ ಅಂತ ಇಲ್ಲಿ ಹೇಳ್ತಾರೆ. ಭಕ್ತರ ಸಂಘದಲ್ಲಿ ಬಂದ್ರೆ ಎಲ್ಲವನ್ನೇನು ಅವ್ರು ತನ್ನಿತಾಗಿ ಏನು ಚೇಂಜಸ್ ಆಗ್ತಾರೆ. ಹಾಗೇನೆ ಅಂತ ಭಕ್ತರಾಗಿರ್ಬೇಕು, ಎಲ್ಲರಾಗಲ್ಲ. ಈಗ ಪ್ರಭುಪಾದ ಅಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಲ್ಲಿ ಗುಲಾಬ್ ಜಾಮೂನ್ ಮಾಡಿಕೊಟ್ರಂತೆ. ಮಾಡಿಕೊಟ್ಟ ತಕ್ಷಣ ಅವರೆಲ್ಲ ಭಕ್ತರಾದ್ರು. ಹಾಗೇನೆ ನಾವು ಹೋಗಿ ಗುಲಾಬ್ ಜಾಮೂನ್ ಮಾಡಿಕೊಟ್ರೆ ಏನಾಗ್ಬೋದು? ಏನಾಗಲ್ಲ, ವ್ಯತ್ಯಾಸ ಏನಾಗಲ್ಲ. ನಮಗೆರಡು ಬೈದು ತಗೊಳ್ಳೋದೆಲ್ಲ ಪ್ರಭು ತಿಂತಾರೆ, ನಮ್ಗೆರಡು ಬೈದು ಹೋಗ್ತಾರೆ ಅಷ್ಟೇ. ಪ್ರಭುಪಾದ ಗುಲಾಬ್ ಜಾಮೂನ್ ಕೊಡೋದಕ್ಕೂ ನಾವು ಕೊಡೋದಕ್ಕೆ ಏನು ವ್ಯತ್ಯಾಸ? ಪ್ರಭುಪಾದ್ರು ಶುದ್ಧ ಭಕ್ತರು, ಅವರ ಕೈಯಿಂದ ತಗೊಂಡ್ರು. ಆದ್ರೂ ಕೆಲವರಲ್ಲಿ ಸ್ವಲ್ಪ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ನಾವು ಇನ್ನೂ ಸಹ ಏನು ಸಾಧಕ ಭಕ್ತರು, ನಾವು ಇನ್ನೂ ಸಹ ಏನು ಮುಂದುವರಿಬೇಕು. ಆದ್ರೆ ನಮ್ಮ ಇನ್ನೂ ಸಹ ಏನು ನಮ್ಗೆ ಭೌತಿಕ ಇಚ್ಛೆಗಳು ಭೌತಿಕ ಇರುತ್ತೆ. ಆದ್ರೆ ಶುದ್ಧ ಭಕ್ತರಲ್ಲಿ ಏನಿರುತ್ತೆ, ಖಾಲಿ ಭಗವಂತನ ಸೇವೆ ಹೇಗೆ ಮಾಡುದಂತ ಇರುತ್ತೆ. ಖಾಲಿ ಅವರಿಗೆ ಅದೇ. ಪ್ರಭುಪಾದ ಯಾವಾಗ್ಲೂ ಏನ್ ಹೇಳ್ತಾ ಇದ್ರು, ನನ್ನ ಗುರು ಕೊಟ್ಟದ್ದು. ಪ್ರಭುಪಾದ ಏನ್ ಹೇಳ್ತಾರೆ ಯಾವಾಗ್ಲೂ, ಗುರು ಕೊಟ್ಟಿದ್ದನ್ನ ನಾ ಹಂಚ್ತಾ ಇದ್ದೀನಿ. ನನ್ನ ಆದೇಶ ನನಗೆ ಗುರು ಹೇಳಿದ್ರು ಅಂದ್ರೆ ಆದೇಶ, ನಾನು ದೇವರಿಗೆ ಏನಾದ್ರೂ ಮಾಡ್ಬೇಕನ್ನೋದು ಅವರ ಇದರಲ್ಲಿ ಇರುತ್ತೆ. ಹಾಗೆ ನಮ್ಗೆ ಯಾವಾಗ್ಲೂ ನಿರಂತರವಾಗಿ ಇರುತ್ತೆ ದೇವರಿಗೆ ಏನಾದ್ರೂ ಮಾಡ್ಬೇಕಂತ? ಇಲ್ಲ ಪ್ರಭುಜಿ, ಇನ್ನ ನಮಗೆ ಇರುತ್ತೆ ಸ್ವಲ್ಪ, ಆದ್ರೆ ಅದರಲ್ಲಿ ಬೇರೆ ಸಹ ಇರುತ್ತೆ. ಆದ್ರೆ ಶುದ್ಧ ಭಕ್ತರಲ್ಲಿ ದೇವರನ್ನು ಬಿಟ್ಟು ಬೇರೆ ಇರಲ್ಲ, ಬೇರೆ ಯಾವ್ದಿರಲ್ಲ. ಈಗ ಹನುಮನ್ ಅವರು ದೇವರು, ಅವರನ್ನು ನೋಡ್ಬೋದು ನಾವು. ಅವರಿಗೆ ಪ್ರತಿಕ್ಷಣ ಯಾವ್ದಿರುತ್ತೆ ಮನಸ್ಸಲ್ಲಿ, ಏನಿರುತ್ತೆ ಅವರಿಗೆ? ರಾಮನ ಧ್ಯಾನ. ಭಗವಂತನ ಅಂದ್ರೆ ಏನು ಸೇವೆ ಮಾಡುದಂತ ಯಾವಾಗ್ಲೂ ಅವ್ರಿಗೇನು ತಲ್ಲಿನೇ ಇರುತ್ತೆ. ನಾನು ಏನ್ ಮಾಡ್ಬೋದು ಭಗವಂತನಿಗೋಸ್ಕರ ಏನ್ ಮಾಡುದು ಅಂತ ಪ್ರತಿ ಕ್ಷಣ ಅವರೇನು ಅದೇ ಆಲೋಚನೆಯನ್ನು ಮಾಡ್ತಾರೆ. ನಾನು ಯಾವ ರೀತಿ ಭಗವಂತನಿಗೆ ಸೇವೆಯನ್ನು ಮಾಡ್ಲಿ ಅಂತ. ನಾರದ್ ಮುನಿ ಅವ್ರ ಪ್ರತಿ ಕ್ಷಣ ಏನು ಹೇಳ್ತಾ ಇರ್ತಾರೆ? ನಾರಾಯಣ.
ನಾರಾಯಣ ನಾರಾಯಣ ಅಂತ ಹೇಳ್ತಿರ್ತಾರೆ. ಪ್ರತಿ ಕ್ಷಣ ಒಂದು ಸಮಯ ಸಹ ಏನು ವ್ಯರ್ಥವನ್ನು ಮಾಡುದಿಲ್ಲ. ನಾವು ಆತರ ನಾವು ಭಜಿಸ್ತೇವಾ? ಇಲ್ಲ. ಅವರ ಆತರ ಹೇಳ್ದ ಅವ್ರು ಎಷ್ಟು ಅವರ ಸಂಘದಲ್ಲಿ ಯಾರು ಬಂದ್ರು ಎಷ್ಟು ಪರಿವರ್ತನೆಯನ್ನು ಆಗ್ತಾರೆ? ಪರಿಶುದ್ಧ ಭಕ್ತರಾಗ್ತಾರೆ ಪ್ರಭುಜಿ. ಶುದ್ಧ ಭಕ್ತರಾಗ್ತಾರೆ. ನಾವು ಸಹ ಏನ್ ಮಾಡ್ಬೇಕು? ಭಕ್ತರ ಸಹವಾಸದಲ್ಲಿ ಇರ್ಬೇಕು. ಆಗ ಕ್ರಮೇಣವಾಗಿ ನಮ್ಮಲ್ಲಿ ಸಹ ಏನು ಪರಿವರ್ತನೆ ಆಗ್ಬೇಕು. ನಮ್ಗೆ ಅದೇ ನಮ್ಗೆ ಯಾವುದು ಭಗವಂತನ ಹತ್ರ ಭೌತಿಕ, ಈಗ ಪೃಥ್ವಿರಾಜರು ಏನಾದ್ರು ಕೇಳಬೇಕಾದ್ರೂ ಅವ್ರು ಏನು ದೊಡ್ಡ ಇದು ಏನು ಅಂದ್ರೆ ಹೇಳ್ತಾರೆ, ನನಗೆ ಭಗವಂತನ ಏನು ಭಕ್ತರ ಸಂಘವನ್ನು ಕೊಡಿ ಅಂತ. ಹಾಗೇನೆ ಹೇಳ್ತಾರೆ, ನಾವು ನಮ್ಮನ್ನು ಯಾವಾಗ್ಲೂ ಅಂದ್ರೆ ಈಗ ಪೃಥ್ವಿರಾಜರು ಏನು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವ್ರೇನು ಭಗವಂತನ ಶಕ್ತಿ ಆವೇಶ ಅವತಾರ ಅಲ್ವಾ? ಭಗವಂತನ ಶಕ್ತಿ ಅವತಾರ ಅಲ್ಲ ಪೃಥ್ವಿರಾಜರು? ಹೌದು ಪ್ರಭುಜಿ, ಹೌದು. ಅವರು ಅಷ್ಟು ಭಕ್ತರು ಆದ್ರೂ ಅವ್ರು ಯಾಕೆ ಅಂತ ವರವನ್ನು ಕೇಳುವುದು? ಜನರಿಗೋಸ್ಕರ ಜನರು ಅದನ್ನ ನೋಡಿ ಅನುಸರಿಸ್ಲಿ ಅಂದ್ರೆ ಹೇಳ್ತಾರೆ, ನಾವು ನಮ್ಮನ್ನು ಯಾವಾಗ್ಲೇನು ದೊಡ್ಡ ವೈಷ್ಣವರಂತ ಅನ್ಕೊಳ್ಬಾರ್ದು. ಯಾಕಂದ್ರೆ ಎಷ್ಟೇ ಇದಿದ್ರು ನಮ್ಗೆ ಸಂಘದಿಂದೇನು ನಾವು ಪತನ ಹೊಂದ್ಬಹುದು. ಈಗ ನೋಡ್ಬೋದು ನಾವು ಅಜಮಿಲ ಅವರು ಸ್ಟಾರ್ಟಿಂಗ್ ಹೇಗೆ ಇದ್ರು? ಮೊದಲು ಬಹಳ ದೈವ ಭಕ್ತನಾಗಿದ್ದ, ಆಮೇಲಿಂದ ಬದಲಾವಣೆ ಸಂಘದಿಂದ. ಅದಕ್ಕೇನೆ ತುಂಬಾ ಜಾಗರೂಕರಾಗಿರ್ಬೇಕು ನಾವು. ಅಂದ್ರೆ ನಾವು ಭಕ್ತರ ಸಂಘದಲ್ಲಿ ಯಾವಾಗ್ಲೂ ಇರ್ಬೇಕಿಲ್ಲ ಅಂದ್ರೇನು ಎಷ್ಟೇ ಇದಿದ್ರು ನಾವೇನು ವಿಶ್ವಾಮಿತ್ರರನ್ನು ನಾವು ನೋಡ್ಬೋದು, ಏನಾದ್ರು ಅವರು ಯೋಗಿಗಳಾದ್ರೂ ಸ್ವರ್ಗದಲ್ಲಿ ಸಿಕ್ಕಿ ಬೀಳೋ ಹಂಗೆ ಆಯ್ತು ಅವ್ರಿಗೆ, ಅಂದ್ರೆ ತಮ್ಮ ಇವ್ರನ್ನ. ಅಂದ್ರೆ ತುಂಬಾ ಡೇಂಜರ್. ಹಾಗೇನೆ ಒಬ್ರು ಹೇಳಿದ್ರಂತೆ, ಇಲ್ಲಿ ಹೇಳ್ತಾರೆ ಅಂದ್ರೆ ಪ್ರಭುಪಾದ್ ಹೇಳ್ತಾರೆ ಅಂತೆ, ಪ್ರಭುಪಾದ್ ಏನ್ ಮಾಡಿದ್ರು ಅಂದ್ರೆ ವಿದೇಶಕ್ಕೆ ಹೋಗಿ ಏನು ದೊಡ್ಡ ವಿಷಯನ ಅಲ್ಲಿ ಏನು ಕೀರ್ತನ ಮಾಡಿದ್ರು, ಭಕ್ತರನ್ನು ಮಾಡಿದ್ರು. ಹಾಗೇನೆ ಅವ್ರು ಸಹ ಹೇಳ್ತಾರಂತೆ ಅಲ್ಲಿ, ಅದಕ್ಕೆ ಅವರು ಅಲ್ಲಿ ಟೆಂಪಲ್ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ ಅಂದ್ರೆ ಅವರನ್ನು ಸಹ ಏನು ಅವ್ರು ಹೇಳ್ತಾರೆ ಅಂದ್ರೆ ಪ್ರಭುಪಾದ್ ಅಷ್ಟೇ ಮಾಡಿದಲ್ಲ, ನೀನು ಸಹ ಹೋಗಿ ಮಾಡಿ ಅಂತ. ಅವನು ಸಹ ಹೋದಂತೆ ಅಲ್ಲಿ. ಅವನು ಸಹ ಏನು ಹೋಗುವಾಗ ಜೋಶಲ್ಲಿ ಹೋದ, ಕರ್ತಲಲ್ಲಿ ಇಟ್ಕೊಂಡು ಹೋದ, ಬುಕ್ಕೆಲ್ಲ ಇಟ್ಕೊಂಡು ಹೋಗಿ ಸ್ವಲ್ಪ ಸಮಯ ಕಳೆದು ಬರ್ತಾನಂತೆ. ಏನಾಗಿ ಬರ್ತಾನಂತೆ, ಅಲ್ಲಿ ಫಾರಿನ್ ಡಿವೋಟಿ ಅನ್ನೋ ಒಬ್ಬಳನ್ನು ಮದುವೆ ಆಗಿ ಬರ್ತಾನಂತೆ. ಏನು ಮಾಡಿದ? ಸಾಧನೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಪ್ರಭುಪಾದ ತರನೇ ಏನು ಕಂಪೇರ್ ಮಾಡಿದ್ರು, ಏನುಂಟು ಅಲ್ಲಿ ಹೋಗಿ ಕೀರ್ತನ ಮಾಡೋದು ಸುಲಭನಾ? ನಿಮ್ಗೆ ಗೊತ್ತಿರ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದವ್ರಿಗೆ ಗೊತ್ತಿರ್ಬೇಕು. ನಾವು ಒಂದು ಭಗವದ್ಗೀತೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಉಂಟು. ಆಗುತ್ತಾ? ನಮ್ಮ ಇದರಿಂದ ಹೋಗುದಲ್ಲ, ಅದು ಯಾರ ಇದರಿಂದ ಹೋಗುದು? ಭಗವಂತನ ಕೃಪೆಯಿಂದ ಹೋಗ್ಬೋದು. ನಾನು ಅದೇ ಹೇಳಿದಲ್ಲ, ಪ್ರಭುಪಾದ್ ಗುಲಾಬ್ ಜಾಮೂನ್ ಮಾಡಿ ಕೊಟ್ರಂತ ಎಲ್ಲ ಭಕ್ತರಾದ್ರಲ್ಲಿ ಪ್ರಭುಪಾದ್ ಮಾಡಿದ ಪ್ರಸಾದ. ಹಾಗೇನೆ ನಾವು ಮಾಡಿ ಕೊಟ್ರೆ ಅಷ್ಟೇನು ಪರಿಣಾಮ ಆಗುದಿಲ್ಲ. ಯಾಕಂದ್ರೆ ನಮ್ಮ ಒಳಗೆ ಎಷ್ಟು ಶಕ್ತಿ ಉಂಟು ಅಷ್ಟು ಮಾತ್ರ ನಾವೇನು ಸಾಧ್ಯ ಮುಂದೆ ಬರಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಸಾಧ್ಯ ಇಲ್ಲ. ನಾವು ಇನ್ನೊಬ್ಬರೇ ನಮ್ಮಲ್ಲಿ ಏನು ಉಂಟು ಅದು ಮಾತ್ರ ಕೊಡ್ಬೋದು. ನನ್ನ ಅಕೌಂಟ್ ಅಲ್ಲಿ 1 ಲಕ್ಷ ಉಂಟು, ನಾನು ಹೇಳ್ತೇನೆ ನಿಮ್ಗೆ 10 ಲಕ್ಷ ಕೊಡ್ತೇನೆ ಅಂತ. ಸಾಧ್ಯ ಉಂಟಾ ಕೊಡ್ಲಿಕ್ಕೆ ನನಗೆ? ಸಾಧ್ಯ ಇಲ್ಲ. ಆದ್ರೆ ನಾನು ಹೇಳ್ಬೋದಲ್ಲ? ಹೇಗೆ ಹೇಳು? ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳ್ಬೇಕಾಗುದು. ಹಾಗೇನೆ ಇಲ್ಲಿ ಸಹ ಏನು ಮಾಯವಾದಿಗಳು ಅವರೆಲ್ಲ ಏನು ಹೇಳುದು, ನಾನು ಕೃಷ್ಣ ಪ್ರಜ್ಞೆ ಕೊಡ್ತೇನೆ ನಿಮ್ಗೆ, ನಾನು ಅದು ಕೊಡ್ತೇನೆ, ನಾನು ದೇವರು, ನಾನು ನಿಮ್ಗೆ ಅದು ಕೊಡ್ತೇನೆ. ಆದ್ರೆ ಅವ್ರ ಹತ್ರ ಏನಿಲ್ಲ, ಹೇಳುದು ಮಾತ್ರ. ಹಾಗೇನೆ ಅದಕ್ಕೆ ಕೆಲವು ಜನರು ಸಹ ಮೋಸ ಹೋಗ್ತಾರೆ. ಅವರಿಗೆ ಸಹ ಅದೇ ಬೇಕು, ಮೋಸ ಹೋಗುವವರಿಗೆ ಸಹ ಅವರು ಸಹ ಅದೇ ಬಯಸ್ತಾರೆ. ಹಾಗೇನೆ ನಮ್ಮ ಹತ್ರ ಏನು ಉಂಟು ಅದನ್ನು ಮಾತ್ರ ಕೊಡ್ಬೋದು, ಇಲ್ಲಾಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅಕೌಂಟ್ ಅಲ್ಲಿ 1 ಲಕ್ಷ ಉಂಟು ಅಂತ ಹೇಳಿದ್ರೆ ನಾನು 1 ಲಕ್ಷ ಕೊಡ್ಬೋದು, ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೋಟಿ ಕೊಡ್ತೇನೆ, ಲಕ್ಷ ಕೊಡ್ತೇನೆ ಅಂತ ಕೊಡ್ಲಿಕ್ಕೆ. ಅದೇ ರೀತಿ ನಮ್ಮ ಭಕ್ತಿಯ ಇದು ಸಹ ಹಾಗೇನೆ. ನಾವು ಸಾಧಕ ಭಕ್ತರು, ನಾವೇನು ಭಗವಂತನ, ಹೇಗೆ ಪೃಥ್ವಿರಾಜರು ಹೇಳ್ತಾರೆ ನಮಗೆ ಏನು ಭಗವಂತನ ಶುದ್ಧ ಭಕ್ತರಿಂದ ಕೇಳುವೇನು ಅವಕಾಶವನ್ನು ಕೊಡಿ ಅಂತ. ಅದೇ ರೀತಿ ನಾವು ಸಹ ಏನು ಆ ಪ್ರಭುಪಾದರ ಬುಕ್ ಉಂಟು, ಹಾಗೇನೆ ನಾವೇನು ಅದನ್ನು ನಾವು ಇವತ್ತು ಎಷ್ಟು ಓದಿದ್ವಿ ಪರ್ಪಟ್ ಭಾವಾರ್ಥ ನಾವು ಎಷ್ಟು ಓದಿದ್ವಿ? ತುಂಬಾ ಓದ್ಲಿಲ್ವ ಇವತ್ತು? ಹೌದು ಪ್ರಭುಜಿ, ತುಂಬಾನೇ ಓದಿದ್ವಿ. ತುಂಬಾ ಓದಿದ್ವಿ. ಪ್ರಭುಪಾದ ಹೇಳಿದ್ದು ನಮ್ಗೇನು ತುಂಬಾ ಪಾಯಿಂಟ್ಸ್ ನಮ್ಗೆ ಸಿಕ್ತು. ಅದೇ ಪ್ರಕಾರವಾಗಿ ನಾವೇನು ಆ ಪ್ರಭುಪಾದರ ಬುಕ್ ಅನ್ನು ಓದಿದ ತಕ್ಷಣ ನಮ್ಗೇನು
ಅದರಲ್ಲಿ ನಮ್ಗೆ ಅದು ಆಧ್ಯಾತ್ಮಿಕವಾದಂತ ಶಕ್ತಿ ಸಿಗುತ್ತೆ. ಪ್ರತಿ ದಿನ ಓದ್ಬೇಕು, ಯಾಕಂದ್ರೆ ಇಲ್ಲಾಂದ್ರೆ ಅಹಂಕಾರ ಬಂದು ಬಿಡುತ್ತೆ ಅಂತ, ಇಲ್ಲಾಂದ್ರೆ ನಾವು ಅನ್ಕೊಳ್ತೇವಂತೆ ನಾವೇ ದೇವರು ಅಂತ. ಪ್ರಭುಪಾದ್ ಬುಕ್ ಅಲ್ಲಿ ಪ್ರತಿ ಇದರಲ್ಲಿ ಏನಿರುತ್ತೆ, ದೇವೋತ್ತಮ ಪರಮ ಪುರುಷ, ದೇವೋತ್ತಮ ಪರಮಪುರುಷ, ದೇವೋತ್ತಮ ಪರಮಪುರುಷ, ಪ್ರತಿ ಇದರಲ್ಲಿ ಪ್ರಭುಪಾದ ಅಲ್ಲಲ್ಲಿ ಎಲ್ಲೆಲ್ಲಿ ಆಗಾಗ ಕೊಡ್ತಿದ್ದಾರೆ ಕೃಷ್ಣ ದೇವ. ಇಲ್ಲಾಂದ್ರೆ ನಾವು ಪ್ರಭುಪಾದ ಬುಕ್ ಓದದಿದ್ರೆ ನಮ್ಗೆ ಏನಾಗುತ್ತೆ, ಸ್ವಲ್ಪ ಸಮಯ ಆಗುವಾಗ ನಾವೇ ಜಂಬ ಕೊಟ್ಕೊಳ್ತೇವೆ, ನಾವೇ ದೇವೋತ್ತಮ ಪರಮಪುರುಷ ಅಂತ ಆಗಿಬಿಡುತ್ತೆ, ಮರೆತು ಬಿಡ್ತೇವೆ ದೇವರನ್ನು. ಅದಕ್ಕೋಸ್ಕರ ನಾವು ಶುದ್ಧ ಭಕ್ತರಿಂದ ಕೇಳುವುದು ತುಂಬಾ ಮುಖ್ಯ. ಹಾಗೇನೆ ಪ್ರಭುಪಾದ್ ಹೇಳ್ತಾರೆ, ನಾನು ಯಾವತ್ತು ನನ್ನ ಬುಕ್ ಅಲ್ಲಿ ಇರ್ತೇನೆ ಅಂತ. ಹಾಗೇನೆ ನಾವು ಪ್ರಭುಪಾದ್ ಬುಕ್ ಅನ್ನು ನಾವೇನು ಯಾವತ್ತು ಓದ್ತಾ ಇರ್ಬೇಕು, ಡೈಲಿ ದಿವಸ ನಾವೇನಾದ್ರೂ ಓದ್ಲೇಬೇಕು. ಇಲ್ಲಾಂದ್ರೆ ನಮ್ಮ ಅದೇಳ್ತಾರೆ ಶ್ರಮ ಏವ ಕೇವಲಂ, ನಮ್ಮ ಏನು ಶ್ರಮ ಏನು ಸುಮ್ಮನೆ ವ್ಯರ್ಥ ಅಂತ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಪ್ರಭುಪಾದ್ನ ಬುಕ್ ಅನ್ನು ನಾವು ಓದ್ತಾ ಇರ್ಬೇಕು. ನೀವೆಲ್ಲ ರೆಡಿ ಇದ್ದೀರಲ್ಲ ಓದ್ಲಿಕ್ಕೆ? ಓಕೆ, ಹಾಗಾದ್ರೆ ನಾವು ಸಹ ಭಗವಂತ ಸಿಗುವಾಗ ನಾವು ಯಾವ ವರವನ್ನು ಕೇಳ್ಬೇಕು? ಶುದ್ಧ ಭಕ್ತರ ಸಂಘ. ಯಾವಾಗಲೂ ನಮ್ಗೆ ಶುದ್ಧ ಭಕ್ತರ ಸಂಘ ಇರ್ಬೇಕು ಅಂತ ಕೇಳ್ಬೇಕು. ಕಿವಿಗಳು ತುಂಬಾ ನಮ್ಗೆ ಕಿವಿಗಳು ಕೇಳ್ಕೊಳ್ಳೋ ಕಿವಿ ಕೊಟ್ಟು ಕೇಳಿ. ಅದು ಕೇಳ್ಬೇಕಾದ್ರೂ ನಮ್ಮಲ್ಲಿ ಅಂತ ಇದು ಬೇಕು, ಅಂದ್ರೆ ಅದು ನಮ್ಗೆ ಸಾಧ್ಯ ಆಗುದಿಲ್ಲ. ಈಗ ನೋಡಿ, ನಮ್ಗೆ ತುಂಬಾ ಆಸೆ ಇಲ್ಲ ಇದು ಇದ್ರೆ ನಾವು ಸಿಕ್ಕಿದ ತಕ್ಷಣ ನಾವು ಏನ್ ಕೇಳ್ಬಹುದು? ಆಸೆ ಇತ್ತು ಅಂದ್ರೆ ಭೌತಿಕ. ಈಗ ನೋಡಿ, ನಾವು ನೋಡ್ಬೋದು, ಬೇರೆ ಏನು ಬೇಡ, ಕೃಷ್ಣ ಇವರು ಅರ್ಜುನ ಮತ್ತೆ ದುರ್ಯೋಧನ ಕೃಷ್ಣನ ಬಳಿ ಹೋಗ್ತಾರೆ. ದುರ್ಯೋಧನ ಏನ್ ಕೇಳ್ತಾನೆ, ಅರ್ಜುನ ಏನ್ ಕೇಳ್ತಾರೆ? ದುರ್ಯೋಧನ ಅವನ ಸೈನ್ಯನ ಕೇಳ್ತಾನೆ, ಅರ್ಜುನ ಅಂದ್ರೆ ಶ್ರೀಕೃಷ್ಣನ ಭಗವಂತನನ್ನು ಮಾತ್ರ ಕೇಳ್ತಾನೆ. ಅಷ್ಟೇ ವ್ಯತ್ಯಾಸ. ಇಬ್ಬರು ಕೇಳಲಿಕ್ಕೆ ಓದೋದು, ಆದ್ರೆ ಒಬ್ಬ ಭಗವಂತನ ಕೇಳಿದ್ರು, ಇದನ್ನು ಕೇಳಿದ್ರು. ಭಗವಂತ ಕೇಳಿದ್ ನಾನ್ ಬೇಕಾ ನಂದು ಬೇಕಾ ಅಂತ ಕೇಳಿದ್ದು, ಅವನು ಸೈನ್ಯ ಕೇಳ್ದ, ಭಗವಂತನನ್ನು ಮಾತ್ರ ಕೇಳ್ದ. ಹಾಗೇನೆ ನಾವು ಬಲಿ ಮಹಾರಾಜರನ್ನು ಸಹ ನೋಡ್ಬೋದು. ಅವ್ರಿಗೆ ಯಾವ ತರ ಅಂದ್ರೆ ಎಲ್ಲವನ್ನು ಕೊಡ್ಲಿಕ್ಕೆ ಭಗವಂತನಿಗೇನು ರೆಡಿ ಆಗಿದ್ರು. ಆದ್ರೆ ಭಗವಂತ ಏನು ಕೊಡ್ತಾರೆ? ಭಗವಂತ ಅವ್ರಿಗೆ ಪೂರ್ತಿ ಇದನ್ನೇ ಕೊಡ್ತಾರಲ್ಲ, ಪಾತಲ್ಲ ಅಂದ್ರೆ ಕೆಳಗೆ ಕೊಡುದಲ್ಲ, ಮತ್ತೆ ಅಲ್ಲಿ ಏನಾಗಿರ್ತಾರೆ ಅವರು? ಕಾವಲಾಗಿರ್ತಾರೆ. ಅದಕ್ಕೆ ಹೇಳ್ತಾರೆ ಆಂ ಭಕ್ತ ಪರಾಧೀನ. ನೋಡಿ, ಅರ್ಜುನ ಕೃಷ್ಣನು ಕೇಳಿದ್ರು, ಆದ್ರೆ ಕೃಷ್ಣ ಏನಾದ್ರು ಅರ್ಜುನದ್ದು? ಅದು ಭಕ್ತನ ಪರಾಧೀನ ಆದ್ರು, ಅರ್ಜುನ ಸಾರಥಿ ಆದ್ರು. ನೋಡಿ, ಭಗವಂತನನ್ನು ನಾವು ಕೇಳಿದ್ರೆ ನಮ್ಗೆ ಯಾವ ರೀತಿ ಇದಿರುತ್ತೆ. ಆದ್ರೆ ಮೂರ್ಖರಾದವ್ರು ಏನ್ ಮಾಡ್ತಾರೆ, ಭಗವಂತನ ಬೇರೆ ಇದನ್ನೆಲ್ಲ ಕೇಳಲಿಕ್ಕೆ ಹೋಗ್ತಾರೆ. ಕೇಳಿ ಅದಕ್ಕೋಸ್ಕರ ನಾವು ಬುದ್ಧಿವಂತರಾಗ್ಬೇಕು. ಪ್ರಭುಪಾದ ಹೇಳ್ತಾರೆ, ನಾವು ಅದೇ ಪ್ರಭುಪಾದ ಹೇಳುದು, ರಾಜನ ಬಳಿ ಹೋಗಿ ನನಗೆ 100 ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಅದೇನು ಮೂರ್ಖರ, ಅದೇ 100 ರೂಪಾಯಿ ಕೇಳಿದ್ರೆ ಮೂರ್ಖರಾಗ್ತೀವಿ. ಮೂರ್ಖರ ಲಕ್ಷಣ. ಹಾಗೇನೆ ನಾವು ದುರ್ಯೋಧನನಾಗ್ಬಾರ್ದು, ನಾವ್ ಏನಾಗ್ಬೇಕು? ಅರ್ಜುನನಾಗ್ಬೇಕು. ಓಕೆ, ಹಾಗೆ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ನಾನು ಇಲ್ಲಿ ಮುಕ್ತ ಮಾಡ್ತೇನೆ. ಹರೇ ಕೃಷ್ಣ ಎಲ್ಲರಿಗೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಎಲ್ಲರಿಗೆ.